कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्ता स्वामिनिति नामिने। नमस्ते सारस्वती देवी गौरवाणी प्रचारिणे निर्विशेषा शून्यवादी पाश्चात्यदेशतारिणे। जयो श्री कृष्ण चैतन्य प्रभो नित्यानंदा श्री अद्वैत गदाधर श्रीवासादि गौरभक्तवृंदा। हरे कृष्णा कृष्ण कृष्णा हरे 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 राम 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 हरे हरे। श्री श्री राधा गोविंद की जय, श्री श्री गौरनिताय की जय, श्रील प्रभुपाद की जय। हरे कृष्ण। ಈ ಒಂದು ತರಗತಿಯನ್ನು ಮಾಡುವುದಕ್ಕೂ ಹಾಗೂ ಕೇಳುವುದಕ್ಕೂ ಅವಕಾಶ ಮಾಡಿಕೊಟ್ಟಿರುವ ದೇವಳದ ಅಧ್ಯಕ್ಷರಾದ ಹಿಸ್ ಗ್ರೇಸ್ ನಾಮನಿಷ್ಠಾ ಪ್ರಭುಜಿ ಅವರಿಗೆ ನಾನು ವಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಮಾರ್ಗದರ್ಶಕ ಗುರುಗಳಾದ ಹಿಸ್ ಗ್ರೇಸ್ ಸುಬುಧಿ ಪ್ರಭುಜಿ, ಶ್ರೀಧರ್ ಪ್ರಭುಜಿ, ಹಿಸ್ ಗ್ರೇಸ್ ಶ್ರೀವಾಸಂಗ ಪ್ರಭುಜಿ, ಹಿಸ್ ಗ್ರೇಸ್ ಸಚ್ಚಿದಾನಂದ ಪ್ರಭುಜಿ ಇವರ ಒಂದು ಆಶೀರ್ವಾದಗಳನ್ನು ಕೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತ. ಶ್ರೀಲ ಪ್ರಭುಪಾದ್ ಕಿ ಜೈ. ಘಟಕ 1 ಭಗವದ್ಗೀತೆ ಅಧ್ಯಾಯಗಳು ಮೊದಲನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೆ ಇದು ಘಟಕ 1 ಯೂನಿಟ್ 1 ಅಂತ ಹೇಳಲಾಗ್ತದೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಮೊದಲನೇ ಒಂದು ಶ್ಲೋಕದಿಂದ 22ನೇ ಶ್ಲೋಕದವರೆಗೆ ನೋಡಲಿದ್ದೇವೆ. ಇನ್ನು ಉಳಿದ ಶ್ಲೋಕಗಳನ್ನು ನಾವು ಮುಂದಿನ ವಾರ ನೋಡ್ತೇವೆ. ಇಲ್ಲಿ ಮೊದಲನೇ ಅಧ್ಯಾಯ ಸೇನಾವಲೋಕನ ಅಥವಾ ಅರ್ಜುನ ವಿಷಾದ ಯೋಗ ಅಂತ ಹೇಳಲಾಗ್ತದೆ. ಸೊ ಇಲ್ಲಿ ಭಗವದ್ಗೀತೆ ಪ್ರಾರಂಭ ಆಗುವಂಥದ್ದು ಧರ್ಮದಿಂದ ಹಾಗೂ ಧರ್ಮದಿಂದಲೇ ಕೊನೆಯಾಗುವಂಥದ್ದು ಈ ಘಟಕದ ಉದ್ದೇಶ. ಈ ಘಟಕವು ಪ್ರಾಥಮಿಕವಾಗಿ ವರ್ಣಾಶ್ರಮ ಧರ್ಮ ಮತ್ತು ಕೃಷ್ಣ ಪ್ರಜ್ಞೆಯ ನಡುವಿನ ಸಂಬಂಧದ ಬಗ್ಗೆ ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಆಳಗೊಳಿಸುವ ಗುರಿಯನ್ನು ಹೊಂದಿದೆ. ಭಕ್ತಿಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಗತ್ಯವಾದ ಈ ವಿಷಯವನ್ನು ಭಗವದ್ಗೀತೆಯ ಧರ್ಮಗೀತೆ ಮೊದಲ ಶ್ಲೋಕದಲ್ಲಿ ಪರಿಚಯಿಸಲಾಗಿದೆ ಮತ್ತು ಇದು 18ನೇ ಅಧ್ಯಾಯಕ್ಕೆ ಮುಂದುವರಿಯುತ್ತದೆ. ಇದರಲ್ಲಿ ಶ್ರೀಕೃಷ್ಣನು ಧರ್ಮದ ತತ್ವಗಳ ಬಗ್ಗೆ ತನ್ನ ಚರ್ಚೆಯನ್ನು ಮುಕ್ತಾಯಗೊಳಿಸುತ್ತಾನೆ. ಧರ್ಮ್ಯ ಸಾವ್ದಂ ಅಂದ್ರೆ ಭಗವದ್ಗೀತೆಯು ಧರ್ಮದಿಂದಲೇ ಪ್ರಾರಂಭವಾಗಿ ಧರ್ಮದಿಂದಲೇ ಕೊನೆಗೊಳ್ಳುವಂಥದ್ದು. ಈಗ ನಾವು ಭಗವದ್ಗೀತೆಯ ಮಹಾತ್ಮೆಯನ್ನು ಆದಿ ಶಂಕರಾಚಾರ್ಯರು ಕೊಟ್ಟಿದ್ದಾರೆ. ಅದರ ಅರ್ಥ ವಿವರಣೆಯನ್ನು ನಾವೀಗ ನೋಡೋಣ. ಓದುವವರು ಹ್ಯಾಂಡ್ ರೈಸ್ ಮಾಡ್ಬೋದು.
मलनिर्मोचनं पुंसं जलस्नानं दिने दिने सगृद्गीतामृतस्नानं संसारामलनाशनम्। ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಬ್ಬನು ಪ್ರತಿದಿನ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಬಹುದು. ಆದರೆ ಒಬ್ಬನು ಒಮ್ಮೆಯಾದರೂ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಸ್ನಾನ ಮಾಡಿದರೆ ಅವನಿಗೆ ಭೌತಿಕ ಜೀವನದ ಕೊಳಕು ಸಂಪೂರ್ಣವಾಗಿ ಮಾತಾಜಿ ಕಾಣಿಸ್ತಾ ಇಲ್ಲ, ಇನ್ನೊಂದು ಲೈನ್, ನಾಶವಾಗುತ್ತದೆ, ಸಂಪೂರ್ಣವಾಗಿ ನಾಶವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಭಕ್ತಿಶಾಸ್ತ್ರಿ ತರಗತಿಯಲ್ಲಿ ಎಲ್ಲರೂ ತಮ್ಮ ವಿಡಿಯೋಗಳನ್ನು ಆನ್ ಮಾಡಿಟ್ಕೊಳ್ಳಿ. ಭಕ್ತಿಶಾಸ್ತ್ರಿ ತರಗತಿ ಅಂತ ಹೇಳಿದ್ರೆ ವಿಡಿಯೋ ಆನ್ ಮಾಡಿಕೊಂಡು ನೀವು ಕ್ಲಾಸ್ನಲ್ಲಿ ಅಂದ್ರೆ ನೀವು ಇರ್ಬೇಕಲ್ಲಿ. ನೀವೆಲ್ಲೋ ವಿಡಿಯೋ ಆಫ್ ಮಾಡಿ ಕ್ಲಾಸ್ ಕೇಳುವಾಗೆ ಅಲ್ಲ, ವಿಡಿಯೋ ಆನ್ ಮಾಡಿ ಎಲ್ಲರೂ ಕೂಡ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಈಗ ಗಂಗಾಜಲದಲ್ಲಿ ಪ್ರತಿನಿತ್ಯ ಸ್ನಾನ ಮಾಡಿದ್ರೆ ಆತ್ಮ ಇದು ಮನಸ್ಸು ಮತ್ತು ದೇಹ ಈಗ ಶುದ್ಧಗೊಳಿಸ್ಕೊಳ್ಬಹುದು. ಆದ್ರೆ ಒಮ್ಮೆಯಾದ್ರೂ ಭಗವದ್ಗೀತೆಯ ಪವಿತ್ರ ಗಂಗಾಜಲದಲ್ಲಿ ಸ್ನಾನ ಮಾಡಿದ್ರೆ ಅವನಿಗೆ ಭೌತಿಕ ಜೀವನದ ಕೊಳಕು ಸಂಪೂರ್ಣವಾಗಿ ನಾಶವಾಗ್ತದೆ. ಅಷ್ಟು ಶಕ್ತಿ ಇದೆ ಅಂತ ಹೇಳಿ ಇಲ್ಲಿ ನಾವು ತಿಳಿಬಹುದು. ಗೀತಾಸು ಗೀತ ಕರ್ತವ್ಯ ಕಿಂ ಮನೆ ಶಾಸ್ತ್ರ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಂ ವಿನಿಶ್ರುತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಹಾತ್ಮೆ. ಭಗವದ್ಗೀತೆಯು ಪರಮ ಪುರುಷನಿಂದ ಹೇಳಲ್ಪಟ್ಟಿರುವುದರಿಂದ ಬೇರೆ ಯಾವುದೇ ವೈದಿಕ ಸಾಹಿತ್ಯವನ್ನು ಓದಬೇಕಾಗಿಲ್ಲ. ಭಗವದ್ಗೀತೆಯನ್ನು ಶ್ರದ್ಧೆಯಿಂದ ಮತ್ತು ನಿಯಮಿತವಾಗಿ ಕೇಳಬೇಕು ಮತ್ತು ಓದಬೇಕು. ಕಲಿಯುಗದಲ್ಲಿ ಜನರು ಲೌಕಿಕ ಚಟುವಟಿಕೆಗಳಲ್ಲಿ ಎಷ್ಟು ಮುಳುಗಿದ್ದಾರೆಂದರೆ ಅವರು ಎಲ್ಲಾ ವೈದಿಕ ಸಾಹಿತ್ಯಗಳನ್ನು ಓದಲು ಸಾಧ್ಯವಿಲ್ಲ. ಆದರೆ ಇದು ಅನಿವಾರ್ಯ ಕಾರ್ಯವಲ್ಲ. ಈ ಒಂದು ಘಟಕ ಭಗವದ್ಗೀತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇಲ್ಲಿ ಭಗವದ್ಗೀತೆಯ ಒಂದು ಮಹಿಮೆ ಏನು ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಅನೇಕ ವೈದಿಕ ಸಾಹಿತ್ಯಗಳು ಇವೆ. ಸೊ ಅದನ್ನು ಓದ್ಬೇಕಂತ ಹೇಳಿದ್ರೆ ಗುರುಗಳ ಬಳಿಗೆ ಹೋಗ್ಬೇಕು, ಗುರುಗಳ ಮಾರ್ಗದರ್ಶನ ಪಡಿಬೇಕು. ನಮ್ಮಷ್ಟಕ್ಕೆ ನಾವು ಓದ್ತೇವೆ ಅಂತ ಹೇಳಿದ್ರೆ ಏನಾಗುತ್ತೆ, ಸಂಸ್ಕೃತ ಪದಗಳಿಗೆ ಅರ್ಥ ಬಹಳಷ್ಟಿರುತ್ತೆ. ಸೊ ಅಲ್ಲಿ ಅರ್ಥ ಅಪಾರ್ಥ ಆಗುವ ಸಾಧ್ಯತೆ ಇರುತ್ತೆ. ಆದ್ರೆ ಯಾರು ಭಗವದ್ಗೀತೆಯನ್ನು ಓದ್ತಾರೆ, ಭಗವದ್ಗೀತೆಯನ್ನು ಯಾರು ಅರ್ಥ ಮಾಡಿಕೊಳ್ತಾರೆ, ಅವರಿಗೆ ಉಳಿದ ಎಲ್ಲಾ ವೇದ ಸಾಹಿತ್ಯಗಳು ಅರ್ಥವಾಗ್ತದೆ. ಇದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು. ಸೊ ಯಾರಿಗೆ ಭಗವದ್ಗೀತೆ ಅರ್ಥ ಆಗುತ್ತೆ ಅವರಿಗೆ ಪುರಾಣಗಳು, ಇತರ ವೇದ ಸಾಹಿತ್ಯಗಳು ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ. ಸೊ ಭಗವದ್ಗೀತೆ ಮಾತ್ರ ಓದುವುದರಿಂದ ಏನಾಗುತ್ತೆ, ಇತರ ವೈದಿಕ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ಶ್ರೀಕೃಷ್ಣನು ಅರ್ಜುನನಿಗೆ ಬಹಳ ಸಂಕ್ಷಿಪ್ತವಾಗಿ ಈ ಒಂದು ಜ್ಞಾನವನ್ನು ಕೊಟ್ಟಿದ್ದಾನೆ. ಹೇಳಿದ್ರೆ ಇದು ಸಂಕ್ಷಿಪ್ತ, ಆದ್ರೆ ಇದು ಸಂಪೂರ್ಣವಾಗಿರ್ತದೆ. ಭಗವದ್ಗೀತೆಯಲ್ಲಿ ಇಲ್ಲ ಅನ್ನುವ ವಿಚಾರವೇ ಇರೋದಿಲ್ಲ. ಸೊ ಗೀತೆಯನ್ನು ನಾವು ಅಧ್ಯಯನ ಮಾಡುವುದರಿಂದ ಏನು ಪ್ರಯೋಜನ ಹೇಳಿದ್ರೆ, ಆತ್ಮತತ್ವದ ಬಗ್ಗೆ, ನಾವು ಮಾಡುವಂತಹ ಭಕ್ತಿ ಸೇವೆ ಕುರಿತಾಗಿ, ಈ ಭೌತಿಕ ಪ್ರಪಂಚ ಕುರಿತಾಗಿ ಎಲ್ಲಾ ವಿಷಯಗಳು ನಮಗೆ ಅರ್ಥವಾಗ್ತದೆ. ಹಾಗಾಗಿ ಯಾವುದೇ ಒಂದು ವೈದಿಕ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮೊದಲ ಹೆಜ್ಜೆ ನಾವು ಇಡ್ಬೇಕಾಗಿರುವಂತದ್ದು ಏನು ಅಂತ ಹೇಳಿದ್ರೆ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡಬೇಕು. ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದು ಅಷ್ಟೊಂದು ಪ್ರಮುಖವಾಗಿದೆ. ಸರ್ವೋಪನಿಷದುದ್ಗಾವೋ ತೂಕ್ತಾ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್.
ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹೇಳಿ, ಪ್ರಣಾಮ. ಎಲ್ಲ ಉಪನಿಷತ್ಗಳು ಹಸುವಿನಂತೆ ಮತ್ತು ಹಸುವಿನ ಹಾಲನ್ನು ಕರೆಯುವವನು ನಂದನ ಮಗನಾದ ಶ್ರೀಕೃಷ್ಣ. ಅರ್ಜುನನು ಕರು ಗೀತೆಯ ಸುಂದರ ಅಮೃತವು ಹಾಲು ಮತ್ತು ಆ ಹಾಲನ್ನು ಕುಡಿದು ಆನಂದಿಸುವವರು ಭಾಗ್ಯವಂತರು ಮತ್ತು ಉತ್ತಮ ಆಸ್ತಿಕ ಬುದ್ಧಿ ಉಳ್ಳವರು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇಲ್ಲಿ ವೇದಗಳ ಸಾರ ಏನಿದೆ ಅದನ್ನು ಉಪನಿಷತ್ತುಗಳು ಎಂದು ಕರೀತೇವೆ. ಸೊ ವೇದಗಳ ಎಲ್ಲಾ ಸಾರ ಒಟ್ಟಿಗೆ ತೆಗೆದುಕೊಂಡ್ರೆ ಒಟ್ಟು 108 ಉಪನಿಷತ್ತುಗಳು ಇರುತ್ತವೆ. ಸೊ ಈ ಎಲ್ಲಾ ಉಪನಿಷತ್ತುಗಳ ಸಾರ ಯಾವುದು? ಭಗವದ್ಗೀತೆ. ಸರ್ವೋಪನಿಷತ್ ಗಾವೋ ಅಂತ ಹೇಳಿದ್ರೆ ಇಲ್ಲಿ ಹಸುವಿಗೆ ಹೋಲಿಸ್ತಾರೆ. ಎಲ್ಲಾ ಉಪನಿಷತ್ತುಗಳು ಒಟ್ಟಿಗೆ ಸೇರಿಸಿ ಹಸುವಿಗೆ ಹೋಲಿಸಿದ್ರೆ ಆ ಹಸುವಿನಿಂದ ಬಂದಂತಹ ಹಾಲು ಅದನ್ನು ಗೀತಾಮೃತ ಹೇಳಲಾಗ್ತದೆ. ಸೊ ಆ ಗೀತಾಮೃತವನ್ನು ನಮಗೆ ಕೊಟ್ಟಿದ್ಯಾರು? ಶ್ರೀಕೃಷ್ಣ, ಗೋಪಾಲಕನಾದಂತಹ ಶ್ರೀಕೃಷ್ಣ. ಮತ್ತು ಆ ಹಾಲು ಬರ್ಲಿಕ್ಕೆ ಕಾರಣನಾದವರು ಅರ್ಜುನ. ಸೊ ಇಲ್ಲಿ ಅರ್ಜುನನನ್ನು ಕರುವಿಗೆ ಹೋಲಿಸಲಾಗ್ತದೆ. ಸೊ ಈ ರೀತಿಯಾಗಿ ಈ ಗೀತಾಮೃತ ಅನ್ನುವಂತ ಹಾಲನ್ನು ನಮಗೆಲ್ಲರಿಗೂ ಕೂಡ ಭಗವಂತ ಕೊಟ್ಟಿದ್ದಾನೆ. ಭಗವದ್ಗೀತೆಯನ್ನು ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ, ಇದು ಭಗವದ್ಗೀತೆ ನಮ್ಮೆಲ್ಲರಿಗೋಸ್ಕರ ಇರುವಂತಹ ಒಂದು ಗ್ರಂಥವಾಗಿದೆ. ಇದನ್ನು ವಿದ್ವಾಂಸರು ಓದುತ್ತಾರೆ, ಶುದ್ಧ ಭಕ್ತರು ಇದನ್ನು ಸವಿಯುತ್ತಾರೆ. ಸೊ ಇಲ್ಲಿ ಪ್ರಭುಪಾದರ ಮನಸ್ಥಿತಿ ಮತ್ತು ಧ್ಯೇಯದ ಯಾವ ಅಂಶಗಳು ಮುನ್ನುಡಿಯಲ್ಲಿ ಬಹಿರಂಗವಾಗಿದೆ. ಸೊ ಇಲ್ಲಿ ಮುನ್ನುಡಿಯಲ್ಲಿ ಪ್ರಭುಪಾದರು ಈ ಪುಸ್ತಕದ ಬಗ್ಗೆ ಬರೆದಿದ್ದಾರೆ. ನೀವು ಭಗವದ್ಗೀತೆ ಆಸ್ ಇಟ್ ಈಸ್ ಪುಸ್ತಕ, ಯಥಾರೂಪ ಪುಸ್ತಕ ನೋಡಿದ್ರೆ ಅದರಲ್ಲಿ ಮುನ್ನುಡಿಯಲ್ಲಿ ಬರೆದಿದ್ದಾರೆ. ಯಾತಕ್ಕೋಸ್ಕರ ಈ ಭಗವದ್ಗೀತೆಯನ್ನು ಪ್ರಭುಪಾದರು ಬರೆದ್ರು? ಸೊ ನಮಗೀಗ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ಭಗವದ್ಗೀತೆ ಪುಸ್ತಕ ಸಿಗ್ತದೆ, 600-700 ಪ್ರತಿಗಳು ಇರ್ಬೋದು. ಆದರೂ ಕೂಡ ಪ್ರಭುಪಾದರು ಯಾಕೆ ಭಗವದ್ಗೀತೆಯನ್ನು ಬರೆದಿದ್ದಾರೆ? ಮತ್ತೆ ಯಾಕೆ ಅದಕ್ಕೆ ಪ್ರಭುಪಾದರು ಭಗವದ್ಗೀತೆ ಯಥಾರೂಪ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ? ಸೊ ಇದನ್ನೆಲ್ಲ ನೀವು ಮುನ್ನುಡಿಯಲ್ಲಿ ಓದಿರ್ತೀರಾ. ಯಾಕೆಂದ್ರೆ ಭಗವದ್ಗೀತೆ ಯಥಾರೂಪ ಅಂತ ಹೇಳಿದ್ರೆ ಕೃಷ್ಣನು ಹೇಗೆ ಹೇಳಿದ್ದಾನೆ ಹಾಗೇನೆ ಇಲ್ಲಿ ಪ್ರಭುಪಾದರು ನಮಗೆ ನೀಡಿರುವಂತದ್ದು. ಆದ್ರೆ ನೀವು ಮಾರುಕಟ್ಟೆಯಲ್ಲಿ ತಗೊಂಡಿರೋ ಪುಸ್ತಕ ಹೇಗಿರ್ತದೆ ಅಂತ ಹೇಳಿದ್ರೆ ಅದು ಅಲ್ಲಿ ಕೃಷ್ಣನನ್ನು ಅವರು ಬಿಟ್ಟಿರ್ತಾರೆ. ಕೃಷ್ಣ ಹೇಳಿದಾಗೆ ಇರೋದಿಲ್ಲ, ಮತ್ತೆ ಅವರು ಅವರ ಮನಸ್ಸಿಗೆ ಬಂದಾಗೆ ಬರ್ದಿರ್ತಾರೆ. ಅವರಲ್ಲಿ 4 ದೋಷಗಳಿರ್ತವೆ. ಆದ್ರೆ ಇಲ್ಲಿ ನಾವು ತಿಳಿಬೇಕಾಗಿರುವಂತದ್ದು ಇದು ಅಪೌರುಷೇಯ ಗ್ರಂಥ. ಇದು ಭಗವಂತನೇ ತನ್ನ ದಿವ್ಯವಾದ ಬಾಯಿಂದ ಹೇಳಿರುವಂತದ್ದು. ಹರೇ ಕೃಷ್ಣ ಮಾತಾಜಿ. ನಮ್ಮ ಏಕೈಕ ಉದ್ದೇಶವೇನೆಂದರೆ ಈ ಭಗವದ್ಗೀತೆಯನ್ನು ಯಥಾರೂಪದಲ್ಲಿ ಬದ್ಧ ವಿದ್ಯಾರ್ಥಿಗಳಿಗೆ ಪ್ರಸ್ತುತಪಡಿಸುವುದು. ಇದೇ ಉದ್ದೇಶಕ್ಕಾಗಿ ಶ್ರೀಕೃಷ್ಣನು ಬ್ರಹ್ಮನ ಒಂದು ದಿನ ಅವಧಿಯಲ್ಲಿ ಈ ಲೋಕದಲ್ಲಿ ಅವತರಿಸಿದರು. ಹರೇ ಕೃಷ್ಣ. ಧನ್ಯವಾದ. ಸೊ ಇಲ್ಲಿ ಬ್ರಹ್ಮನ ಒಂದು ದಿನ ಅಂತ ಹೇಳಿದ್ರೆ ಬ್ರಹ್ಮ ನಮ್ಮ ರೀತಿಯಲ್ಲೇ 100 ವರ್ಷಗಳು ಬದುಕ್ತಾನೆ. ಆದ್ರೆ ಬ್ರಹ್ಮನ ಒಂದು ದಿನ ಅಂತ ಹೇಳಿದ್ರೆ 1 ಕಲ್ಪ ಅಂತ ನಾವು ತಿಳಿಬೇಕು ಇಲ್ಲಿ. ಸೊ ಆ ಕಲ್ಪದಲ್ಲಿ ಭಗವಂತ ಒಂದು ಸಲ ಮಾತ್ರ ಬರುವಂತದ್ದು. ಈಗ ಕೇವಲ 5000 ವರ್ಷಗಳ ಹಿಂದೆ ಭಗವಂತ ಬರ್ತಾನೆ. ಭಗವಂತ ಬಂದು ಅರ್ಜುನನಿಗೆ ಈ ಒಂದು ಭಗವದ್ಗೀತೆ ಉಪದೇಶವನ್ನು ನೀಡುವಂಥದ್ದು ಅಂತ ಹೇಳಿದ್ರೆ ಭಗವಂತ ಇಲ್ಲಿ ಬಂದು ನಮಗೆ ಭಗವದ್ಗೀತೆಯನ್ನು ಕೊಟ್ಟಿದ್ದಾನೆ, ಯಥಾರೂಪ ಕೊಡ್ಲಿಕ್ಕೆ ಬಂದಿದ್ದಾನೆ. ಸೊ ಭಗವದ್ಗೀತೆಯನ್ನು ಅರ್ಜುನನಿಗೆ ನಿರೂಪಣೆ ಮಾಡಿದ್ದಾನೆ. ಅದನ್ನು ಇದ್ದ ಹಾಗೆ ನಾವು ಸ್ವೀಕರಿಸಬೇಕು. ಇದ್ದ ಹಾಗೆ ನಾವು ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಅದು ಗುರು ಪರಂಪರೆಯಿಂದ ಬಂದಿರಬೇಕು. ಗುರು ಪರಂಪರೆಯಿಂದ ಬಂದಿರೋ ಪುಸ್ತಕವನ್ನಷ್ಟೇ ನಾವು ಓದಿದ್ರೆ ಅದರಲ್ಲಿ ನಮಗೆ ಆಧ್ಯಾತ್ಮಿಕ ಪ್ರಗತಿ ಆಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ಲದಿದ್ರೆ ನಾವು ಎಷ್ಟು ಓದಿದ್ರು ಕೂಡ ನಮಗೆ ಆಧ್ಯಾತ್ಮಿಕ ಪ್ರಗತಿ ಆಗೋದಿಲ್ಲ. ನಾವು ಏನು ಫಲ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಅದು ನಮಗೆ ಸಿಗೋದಿಲ್ಲ. ಹಾಗಾಗಿ ಸರಿಯಾದಂತಹ ದಾರಿಯಿಂದ ಬರ್ತಾ ಇದೆಯಾ ಅಂತ ನಾವು ನೋಡ್ಬೇಕು. ಹಾಗಾಗಿ ನಾವು ಪ್ರಭುಪಾದರ ಭಗವದ್ಗೀತೆ ಆಸ್ ಇಟ್ ಈಸ್ ಪುಸ್ತಕವನ್ನೇ ಓದ್ಬೇಕು. ಯಾಕಂದ್ರೆ ಇದು ಗುರು ಪರಂಪರೆಯಲ್ಲಿ ಬಂದಿರುವಂತದ್ದು.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಬ್ಬನು ತನ್ನ ವೈಯಕ್ತಿಕ ಭೌತಿಕ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಬದಲು ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು. ಅದೇ ಜೀವನದ ಅತ್ಯುನ್ನತ ಪರಿಪೂರ್ಣತೆ. ಭಗವಂತನು ಇದನ್ನೇ ಬಯಸುತ್ತಾನೆ ಮತ್ತು ಅವನು ಅದನ್ನು ಮಾಡುವಂತೆ ಬೇಡಿಕೆ ಇಡುತ್ತಾನೆ. ಈ ಕೇಂದ್ರ ಬಿಂದುವಾದ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಕೃಷ್ಣ ಪ್ರಜ್ಞೆಯ ಆಂದೋಲನವು ಇಡೀ ಜಗತ್ತಿಗೆ ಓಕೆ, ಎಸ್, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಮ್ಮ ಇಂದ್ರಿಯಗಳ ಬೇಡಿಕೆಗೆ ಕೊನೆ ಎಂಬುದೇ ಇಲ್ಲ. ಸೊ ನಮ್ಮ ಈ ಭೌತಿಕ ಇಂದ್ರಿಯಗಳ ಮೂಲಕ ನಾವು ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು. ನಿಮಗೆ ಗೊತ್ತಿರುವ ಹಾಗೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ ಅಂತ ಹೇಳಿ ಅಲ್ವಾ. ಸೊ ಇಲ್ಲಿ ಭಗವಂತನಿಗೆ ಸಂತೋಷ ಆದ್ರೆ ಇಡೀ ಜಗತ್ತಿಗೆ ಸಂತೋಷ ಆಗ್ತದೆ. ಇದಕ್ಕೆ ಉದಾಹರಣೆಯಾಗಿ ದ್ರೌಪದಿ ಕೇವಲ ಒಂದು ಅಗಳು ಅನ್ನವನ್ನು ಕೊಡುವ ಮೂಲಕ ಶ್ರೀಕೃಷ್ಣನಿಗೆ ಸಂತೃಪ್ತಿಯನ್ನು ಉಂಟು ಮಾಡ್ತಾಳೆ. ಇದರಿಂದ ಏನಾಗುತ್ತೆ, ದುರ್ವಾಸ ಮುನಿಗಳ 10,000 ಶಿಷ್ಯರು ಕೂಡ ಸಂತೃಪ್ತಿ ಅಂತ ಹೇಳಿದ್ರೆ ಅವ್ರಿಗೆ ಹೊಟ್ಟೆ ತುಂಬುವಂತೆ ಮಾಡಿದ್ದು ನಿಮ್ಗೆಲ್ಲ ಗೊತ್ತಿದೆ. ಸೊ ಮಹಾಭಾರತದಲ್ಲಿ ಆ ರೀತಿ ಭಗವಂತನ ಸೇವೆ ಮಾಡುವುದನ್ನು ತಿಳಿಸುವುದಕ್ಕೋಸ್ಕರ ಪ್ರಭುಪಾದರು ಈ ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಸೊ ಭಗವದ್ಗೀತೆಯ ಮುಖ್ಯ ಉದ್ದೇಶ ಏನು? ಭಕ್ತಿಯನ್ನು ಕೊಡುವಂಥದ್ದು. ಸೊ ನಮಗೆ ಯಾವ್ದಾದ್ರು ಭಗವದ್ಗೀತೆಯಲ್ಲಿ ಭಕ್ತಿಯ ಬಗ್ಗೆ ತಿಳಿಸಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಓದ್ಬಾರ್ದು. ಹಾಗಾಗಿ ಕೇಂದ್ರ ಬಿಂದು ಏನದು? ಭಕ್ತಿಯನ್ನು ನಮಗೆ ಕಲಿಸಿಕೊಡ್ಬೇಕು ಭಗವದ್ಗೀತೆ. ಅಂತಹ ಒಂದು ವಿಚಾರವನ್ನು ಜಗತ್ತಿಗೆ ಕೊಡುವುದಕ್ಕೋಸ್ಕರ ಈ ಭಗವದ್ಗೀತೆ ಯಥಾರೂಪ ಪುಸ್ತಕವನ್ನು ಶ್ರೀಲ ಪ್ರಭುಪಾದರು ರಚಿಸಿದ್ದಾರೆ. ಈಗ ನಾವು ಪ್ರಭುಪಾದರ ಒಂದು ಮೂಡ್ ಅಂಡ್ ಮಿಷನ್ ಅದ್ರ ಬಗ್ಗೆ ತಿಳಿಯೋದಾದ್ರೆ, ಪ್ರಭುಪಾದರು ಯಾತಕ್ಕೋಸ್ಕರ ಈ ಭಗವದ್ಗೀತೆಯನ್ನು ಬರೆದಿದ್ದಾರೆ ಮತ್ತೆ ಯಾತಕ್ಕೋಸ್ಕರ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಮತ್ತು ಶ್ರೀಲ ಪ್ರಭುಪಾದರ ಮನಸ್ಥಿತಿ ಮತ್ತು ಧ್ಯೇಯವನ್ನು ಪ್ರಶಂಸಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಇಸ್ಕಾನ್ ಸಂಸ್ಥೆಯಲ್ಲಿ ಈ ತಿಳುವಳಿಕೆಯನ್ನು ಶಾಶ್ವತಗೊಳಿಸಿಕೊಳ್ಳಬಹುದು. ಸೊ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಪ್ರಭುಪಾದರು ಯಾತಕ್ಕೋಸ್ಕರ ಈ ಭಗವದ್ಗೀತೆಯನ್ನು ಬರೆದಿದ್ದಾರೆ, ಯಾತಕ್ಕೋಸ್ಕರ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ ಅಂತ. ಮತ್ತೆ ಇದನ್ನು ಶಾಶ್ವತವಾಗಿ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕೇವಲ ನಾವು ಅರ್ಥ ಮಾಡಿಕೊಳ್ಳುವುದಲ್ಲ, ಮುಂದಿನ ಪೀಳಿಗೆಗೆ ದೊರೆಯುವಂತೆ ಮಾಡಬೇಕು. ಈಗ ನಾವು ಅಧ್ಯಯನ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಅದು ಮುಂದಿನ ಪೀಳಿಗೆಗೂ ಕೂಡ ಸಿಗ್ಬೇಕು. ಹಾಗಾಗಿ ನಾವು ಇದರಲ್ಲಿ ಬಹಳಷ್ಟು ನಾವು ಏನ್ ಹೇಳ್ತಾರೆ, ಶ್ರದ್ಧೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಇದನ್ನ ಅಧ್ಯಯನ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇದು ಮುಂದಿನ ಪೀಳಿಗೆಗೂ ಕೂಡ ಸಿಗ್ಬೇಕು. ಆ ಕಾರಣಕ್ಕಾಗಿ, ಆ ಉದ್ದೇಶಕ್ಕಾಗಿ ಈ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಸೊ ಭಗವದ್ಗೀತೆ ನಮಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಶ್ರೀಲ ಪ್ರಭುಪಾದರು ಬರೀತಾರೆ, ನಾವು ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಳ್ಬೇಕು. ಸೊ ನಾವು ಭಗವಂತನನ್ನು ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಒಪ್ಪಿಕೊಂಡ್ರೆ ಮಾತ್ರ ನಮಗೆ ಭಗವದ್ಗೀತೆ ಅರ್ಥ ಆಗ್ತದೆ, ಇಲ್ಲಾದ್ರೆ ಅರ್ಥ ಆಗೋದಿಲ್ಲ. ಸೊ ಈಗ ಭಗವಂತನನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿ, ಒಬ್ಬ ರಾಜಕಾರಣಿ, ಒಬ್ಬ ಪ್ರಸಿದ್ಧ ವ್ಯಕ್ತಿ ಈ ರೀತಿಯಾಗಿ ಎಲ್ಲ ನಾವು ಭಾವಿಸಿದ್ರೆ ಅದು ತಪ್ಪಾಗ್ತದೆ. ಅವರಿಗೆ ಭಗವದ್ಗೀತೆ ಅರ್ಥ ಆಗೋದಿಲ್ಲ. ಭಗವದ್ಗೀತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಭಗವಂತ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ, ಭಗವಂತ ಅಂತ ಹೇಳಿ ಒಪ್ಪಿಕೊಳ್ಬೇಕು. ಹಾಗಿದ್ರೆ ಮಾತ್ರ ನಮಗೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಾಗ ಅರ್ಥವಾಗ್ತದೆ, ಇಲ್ಲದಿದ್ರೆ ನಮಗೆ ಅರ್ಥ ಆಗೋದಿಲ್ಲ. ಸೊ ಇಲ್ಲಿ ಧೃತರಾಷ್ಟ್ರನು, ಭಗವದ್ಗೀತೆಯಲ್ಲಿ ನೀವು ತಿಳಿದಿದ್ದೀರಿ ಹೇಗೆ ಧೃತರಾಷ್ಟ್ರ ಒಂದೇ ಒಂದು ಶ್ಲೋಕವನ್ನು ಹೇಳುವಂಥದ್ದು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮ ಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು? ಇಲ್ಲಿ ಈ ಧೃತರಾಷ್ಟ್ರನು ಕೇಳಿದಂತಹ ಒಂದು ಪ್ರಶ್ನೆಯಿಂದ ಭಗವದ್ಗೀತೆಯು ಪ್ರಾರಂಭ ಆಗ್ತದೆ. ಇಲ್ಲಿ ಕೇಳುವಂಥದ್ದು, ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡು ಮಕ್ಕಳು ಏನ್ ಮಾಡ್ತಾ ಇದ್ರು, ಪಾಂಡುವಿನ ಮಕ್ಕಳು ಏನ್ ಮಾಡ್ತಾ ಇದ್ರು ಅಂತ ಹೇಳಿ. ಸೊ ಇಲ್ಲಿ ಬಂದು ಸೇರಿರುವಂತಹ ಸ್ಥಳ ಏನಾಗಿದೆ? ಇದು ಧರ್ಮಕ್ಷೇತ್ರ ಆಗಿದೆ, ಧಾರ್ಮಿಕ ಕ್ಷೇತ್ರ.
ಸೊ ಇಲ್ಲಿ ಧಾರ್ಮಿಕ ಕ್ಷೇತ್ರವಾಗಿರುವಂತಹ ಈ ಧರ್ಮ ಕ್ಷೇತ್ರದಲ್ಲಿ ತನ್ನ ಅಧಾರ್ಮಿಕ ಮಕ್ಕಳು ಎಲ್ಲಿ ಸೋಲು ಆಗುತ್ತದೋ, ಮಕ್ಕಳಿಗೆ ಎಲ್ಲಿ ಸೋಲು ಆಗ್ತದೋ ಅಂತ ಹೇಳಿ ಆ ಒಂದು ಭಯ ಧೃತರಾಷ್ಟ್ರನಲ್ಲಿ ಕಾಡ್ತಾ ಇತ್ತು. ಹಾಗಾಗಿ ತನ್ನ ಮಂತ್ರಿ ಆದಂತಹ ಸಂಜಯನಲ್ಲಿ ಕೇಳುವಂಥದ್ದು. ಈಗ ನೀವು ಭಾವಾರ್ಥದಲ್ಲಿ ಸಾದೃಶ್ಯನ್ನು ಕೊಟ್ಟಿದ್ದಾರೆ, ಪ್ರಭುಪಾದರು ಸಾದೃಶ್ಯನ್ನು ಕೊಟ್ಟಿದ್ದಾರೆ. ಅದನ್ನು ನೋಡಿದ್ರೆ ತಿಳಿಯುತ್ತೆ, ಕುರುಕ್ಷೇತ್ರ ಒಂದು ಧರ್ಮ ಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ. ಈಗ ಕೃಷಿಯನ್ನು ಮಾಡ್ತಾರೆ. ಈಗ ರೈತರು ಕೃಷಿಯನ್ನು ಮಾಡ್ಬೇಕಾದ್ರೆ ಅಲ್ಲಿ ಕಳೆ ಗಿಡಗಳು ಬರ್ತವೆ ಅಲ್ವಾ, ಅದನ್ನು ತೆಗಿಬೇಕು. ಹಾಗೆ ಇಲ್ಲಿ ಭಗವಂತ ಹೇಳುವಂತದ್ದೇನು, ಈ ಒಂದು ಕುರುಕ್ಷೇತ್ರ ಯುದ್ಧವನ್ನು ಮಾಡ್ಬೇಕು. ಯಾಕಂತ ಹೇಳಿದ್ರೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭು ಕಿತ್ತೆಸೆಯುತ್ತಾನೆ. ಹಾಗಾಗಿ ಈ ಒಂದು ಯುದ್ಧ ನಡೆಯುತ್ತೆ ಅಂತ ಹೇಳಿ. ದುರ್ಯೋಧನನ ರಾಜತಾಂತ್ರಿಕತೆಯನ್ನು ನಾವು ಕಾಣ್ತೇವೆ. ಹೇಗೆ ದುರ್ಯೋಧನ ತನ್ನ ಗುರುಗಳಾದಂತಹ ದ್ರೋಣಾಚಾರ್ಯರಲ್ಲಿ ಬಂದು ಈ ರೀತಿಯಾಗಿ ಮಾತನ್ನು ಆಡ್ತಾನೆ. ಏನು ಹೇಳ್ತಾನೆ ದುರ್ಯೋಧನ? ಹರೇ ಕೃಷ್ಣ. ಎಸ್, ಶ್ಲೋಕ ಓದಿ ಮಾತಾಡಿ. ಹಾ ಮಾತಾಡಿ. ಶ್ಲೋಕ 2. ಸಂಜಯೋವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಹರೇ ಕೃಷ್ಣ ಮಾತಾಡಿ. ಅನುವಾದ ಹೇಳಿಲ್ಲ? ಓಕೆ. ಅನುವಾದ. ಸಂಜಯನು ಹೇಳಿದ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆಂದನು. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದ. ಸೊ ಇಲ್ಲಿ ಸಂಜಯನು ಧೃತರಾಷ್ಟ್ರನ ಮನಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಏನ್ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರನಿಗೆ ತನ್ನ ಮಗನಾದಂತಹ ದುರ್ಯೋಧನ ಮೇಲೆ ತುಂಬಾ ಅಂದ್ರೆ ಪ್ರೀತಿ ಇರುತ್ತೆ. ಹಾಗಾಗಿ ದುರ್ಯೋಧನನ ವಿಚಾರವಾಗಿ ಇಲ್ಲಿ ಮೊದಲು ಹೇಳುವಂಥದ್ದು. ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾನೆ ಅಂತ ಹೇಳಿ ಸಂಜೆಯ ವಿವರಣೆಯನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ ಓದ್ಲಾ ಮಾತಾಜಿ? ಶ್ಲೋಕ ಓದಿ. ಪಶ್ಯೇತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹಿತಿಂ ಚಾಮೋಂ ಯೂಢಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮತ. ಅನುವಾದ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನ ಕೌಶಲ್ಯದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವರ ಸೈನ್ಯವನ್ನು ನೋಡಿ. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ದುರ್ಯೋಧನನಿಗೆ ಒಂದು ಸಮಸ್ಯೆ ಇದೆ. ಏನು ಅಂತ ಹೇಳಿದ್ರೆ, ದ್ರೋಣಾಚಾರ್ಯರು ತನಗೋಸ್ಕರ ಯುದ್ಧವನ್ನು ಮಾಡುತ್ತಾರೋ ಇಲ್ಲವೋ ಅಂತೇಳಿ ಹೇಳಿದ್ರೆ ಇಲ್ಲಿ ಒಂದು ಸಂದೇಹ ಇದೆ. ದ್ರೋಣಾಚಾರ್ಯರು ದೃಷ್ಟದ್ಯುಮ್ನನಿಗೆ ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯನ್ನು ನಾವು ನೋಡುದಾದ್ರೆ, ಈಗ ನಿಮಗೆ ಗೊತ್ತಿದೆ, ದ್ರೋಣಾಚಾರ್ಯರು ಮತ್ತು ದ್ರುಪದ ಅವರು ಇಬ್ಬರು ಕೂಡ ಬಾಲ್ಯದಲ್ಲಿ ಸ್ನೇಹಿತರು ಅಲ್ವಾ, ಒಂದೇ ಗುರುಕುಲದಲ್ಲಿ ಕಲಿತವರು. ಸೊ ಈ ರೀತಿಯಾಗಿ ಒಂದು ಕಲಿತಿರ್ಬೇಕಾದ್ರೆ ಅಲ್ಲಿ ದ್ರುಪದ ಹೇಳ್ತಾನೆ ಏನಂತೇಳಿ, ದ್ರೋಣಾಚಾರ್ಯರ ಬಳಿ ನಾನು ದೊಡ್ಡವನಾದ ಮೇಲೆ, ನಾನು ಶ್ರೀಮಂತನಾದ್ಮೇಲೆ ಏನಾಗ್ತೇನೆ, ನಾನು ರಾಜನಾದ್ಮೇಲೆ ನಿನಗೆ ನನ್ನ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿರ್ತಾನೆ. ಆದ್ರೆ ನಂತರ ಅವರ ಜೀವನ ಮುಂದುವರಿಯುತ್ತೆ, ಮತ್ತೆ ದ್ರುಪದ ರಾಜನಾಗ್ತಾನೆ. ಅದೇ ದ್ರೋಣಾಚಾರ್ಯರು ಅವರು ಬಡತನದಲ್ಲಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಅವರು ಕೃಪಾಚಾರ್ಯರ ತಂಗಿ ಕೃಪಿಯನ್ನು ಮದುವೆ ಆಗುವಂಥದ್ದು. ನಂತರ ಅವರಿಗೆ ಅಶ್ವತ್ಥಾಮ ಮಗನಾಗಿ ಇರುವಂಥದ್ದು. ನಂತರ ಏನಾಗ್ತದೆ, ತುಂಬಾ ಕಡು ಬಡತನ ಇರುತ್ತೆ. ಹಾಗಾಗಿ ದ್ರೋಣಾಚಾರ್ಯರು ದ್ರುಪದನ ಬಳಿ ಹೋಗುವಂಥದ್ದು.
ದೃಪದನ ಬಳಿ ಹೋದಾಗ ದೃಪದ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಅಂದ್ರೆ ಅವನು ಗುರುತಿಸೋದಿಲ್ಲ, ದ್ರೋಣಾಚಾರ್ಯರನ್ನು ಗುರುತಿಸೋದಿಲ್ಲ. ಅವನು ಹೇಳುವಂಥದ್ದು ಈ ಮಿತ್ರತ್ವ ಮತ್ತು ಸ್ನೇಹ ಅನ್ನುವಂಥದ್ದು ಇದು ಸಮಾನರಲ್ಲಿ ಮಾತ್ರ ಸಾಧ್ಯ. ಸೊ ನಮ್ಮಿಬ್ಬರ ನಡುವೆ ಯಾವುದೇ ಸಮಾನತೆ ಇಲ್ಲ. ಈಗ ನಾನು ರಾಜ ಮತ್ತು ನೀನು ಬಡವ ಆಗಿದ್ಯಾ ಅಂತ ಹೇಳಿ ಆ ರೀತಿಯಾಗಿ ಅವಮಾನಿಸ್ತಾನೆ. ನನ್ನ ಅಂತಸ್ತಿಗೆ ನೀನು ಸಮಾನ ಅಲ್ಲ, ಆದ್ರಿಂದ ನಮ್ಮ ನಡುವೆ ಸ್ನೇಹ ಸಾಧ್ಯ ಇಲ್ಲ ಅಂತ ದೃಪದ ಹೇಳ್ತಾನೆ. ಈ ರೀತಿಯಾಗಿ ಅವಮಾನಿತನಾದಂತಹ ದ್ರೋಣಾಚಾರ್ಯರು ಬರ್ತಾರೆ. ಮುಂದೆ ಅವರು ಕೌರವರಿಗೆ ಮತ್ತು ಪಾಂಡವರಿಗೆ ಗುರುಗಳಾಗ್ತಾರೆ. ಅವರಿಗೆ ಯುದ್ಧ ಕಲೆಯನ್ನು ಕಲಿಸಿಕೊಡ್ತಾರೆ. ನಂತರ ಗುರುದಕ್ಷಿಣೆಯಾಗಿ ಕೇಳ್ತಾರೆ, ಏನಂತೇಳಿ, ದೃಪದನನ್ನು ಸೋಲಿಸ್ಬೇಕು ಅಂತ ಹೇಳಿ, ದೃಪದನ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು. ಆಗ ಕೌರವರಿಗೆ ಹೇಳಿರ್ತಾರೆ, ಆದ್ರೆ ಕೌರವರು ಅವರ ಕೈಯಿಂದ ಆಗೋದಿಲ್ಲ. ನಂತರ ಪಾಂಡವರು 5 ಜನ ಹೋಗಿ ಅವರು ದೃಪದನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಕಟ್ಟಿ ಹಾಕೊಂಡು ದ್ರೋಣಾಚಾರ್ಯರ ಮುಂದೆ ತಂದು ನಿಲ್ಲಿಸುವಂಥದ್ದು. ಆಗ ದ್ರೋಣಾಚಾರ್ಯರು ಹೇಳ್ತಾರೆ, ಈಗ ನಾವಿಬ್ಬರು ಕೂಡ ಸಮಾನರು. ಯಾಕಂತ ಹೇಳಿದ್ರೆ ನೀನೀಗ ಸೋತಿದ್ದೀಯಾ, ಸೊ ನಿನ್ನ ರಾಜ್ಯ ಇವಾಗ ನಂದಾಗಿದೆ. ಸೊ ನಾನು ನಿನ್ನ ಸ್ನೇಹವನ್ನು ಮುಂದುವರಿಸ್ತೇನೆ. ಈಗ ನಾನು ನಿನಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ ಅಂತ ಹೇಳಿ. ಆದ್ರೆ ದೃಪದನಿಗೆ ಏನಾಗ್ತದೆ, ಅವನಿಗೆ ಅವಮಾನ ಆಗ್ತದೆ. ಸೊ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಈ ಒಂದು ಯಜ್ಞವನ್ನು ಮಾಡಿ ದ್ರೋಣಾಚಾರ್ಯರನ್ನು ಕೊಲ್ಲುವಂತಹ ಆ ಮಗನನ್ನು ಪಡಿಬೇಕು ಅಂತ ಹೇಳಿ ಆ ಯಜ್ಞವನ್ನು ಮಾಡಿ, ಸೊ ಅಲ್ಲಿ ದೃಷ್ಟದ್ಯುಮ್ನ ಬರುವಂಥದ್ದು. ನಂತರ ದ್ರೌಪದಿ ಕೂಡ ಬರ್ತಾಳೆ. ಅಂದ್ರೆ ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಬರುವಂಥದ್ದು. ದ್ರೌಪದಿ ಯಾಕೆ ಅಂತ ಹೇಳಿದ್ರೆ, ಅರ್ಜುನನನ್ನು ಹೇಗೋ ಅಂದ್ರೆ ಅರ್ಜುನ ಯಾರು ದೃಪದನನ್ನು ಯುದ್ಧದಲ್ಲಿ ಸೋಲಿಸಿರ್ತಾನೆ. ಸೊ ಅವನನ್ನು ಮಗನಾಗಿ ಹೇಗೂ ಪಡಿಲಿಕ್ಕೆ ಆಗೋದಿಲ್ಲ, ಅಳಿಯನಾಗಿ ಪಡಿಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಈ ರೀತಿಯಾಗಿ ಒಬ್ಬಳು ಕನ್ಯೆಯನ್ನು ಕೂಡ ಅವರು ಪಡೆಯುವಂಥದ್ದು. ಈ ರೀತಿ ದೃಪದ ಮಹಾರಾಜ 2 ಮಕ್ಕಳನ್ನು ಪಡಿತಾನೆ. ಮುಂದೆ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಬಳಿಗೆ ಬರ್ತಾನೆ. ದ್ರೋಣಾಚಾರ್ಯರಿಗೆ ಎಲ್ಲವೂ ತಿಳಿದಿರುತ್ತೆ, ದೃಷ್ಟದ್ಯುಮ್ನೆಯಿಂದಲೇ ಅವರ ಸಾವು ಆಗ್ತದೆ ಅಂತ ಹೇಳಿ. ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಅವರ ಬಳಿಗೆ ಬಂದಾಗ ಅವರು ಈ ಯುದ್ಧ ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಇದು ಆ ಬ್ರಾಹ್ಮಣರ ಒಂದು ಉದಾರತೆಯನ್ನು ತೋರಿಸ್ತದೆ. ದೃಪದ ಮಹಾರಾಜ ಆತನ ಶತ್ರು ಆಗಿದ್ದಾನೆ, ಅವನ ಮಗನಾದಂತಹ ದೃಷ್ಟದ್ಯುಮ್ನ ಸಾಯಿಸ್ತಾನೆ ಅಂತ ಗೊತ್ತಿದ್ರು ಕೂಡ ಅವರು ಬಿಲ್ವಿದ್ಯೆಯನ್ನು ಕಲಿಸುವಂಥದ್ದು. ಯಾಕಂತ ಹೇಳಿದ್ರೆ, ಯಾರಾದ್ರೂ ನನ್ನಲ್ಲಿ ಒಂದು ವಿದ್ಯೆಯನ್ನು ಕೇಳ್ಕೊಂಡು ಬಂದ್ರೆ ಅವರಿಗೆ ನಾನು ಕಲಿಸ್ಕೊಡ್ಬೇಕು ಅಂತ ಹೇಳೋದು ಆ ಒಂದು ಉದಾರತೆ ಇತ್ತು ಅವರಲ್ಲಿ. ಈ ಒಂದು ಪ್ರಸಂಗವನ್ನು ಇಲ್ಲಿ ನೆನಪು ಮಾಡ್ತಾ ಇದ್ದಾನೆ ಯಾರು, ದುರ್ಯೋಧನ. ನೀವು ಅಲ್ಲಿ ತೋರಿಸಿದಂತಹ ಒಂದು ಉದಾರತೆ ಏನಿದೆ ಅದನ್ನು ಇಲ್ಲಿ ತೋರಿಸ್ಬೇಡಿ ಅಂತೇಳಿ. ಯಾಕೆಂದ್ರೆ ದ್ರೋಣಾಚಾರ್ಯರಿಗೆ ಅರ್ಜುನ ಅಂತ ಹೇಳಿದ್ರೆ ಪಂಚಪ್ರಾಣ. ಸೊ ಅರ್ಜುನನನ್ನು ಇಡೀ ಪ್ರಪಂಚಾದ್ಯಂತ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರನಾಗಿ ಮಾಡ್ತೇನೆ ಅಂತ ಹೇಳಿ ದ್ರೋಣಾಚಾರ್ಯರು ಹೇಳಿರ್ತಾರೆ. ಸೊ ಅರ್ಜುನ ಈಗ ನಿಮ್ಮ ಮುಂದೆ ಇದ್ದಾನೆ, ಬಂದು ನಿಂತಿದ್ದಾನೆ, ಅವನ ಮೇಲೆ ನೀವು ಸಹಾನುಭೂತಿ ತೋರಿಸ್ಬೇಡಿ ಅಂತೇಳಿ ದುರ್ಯೋಧನ ಹೇಳ್ತಾನೆ. ಇದನ್ನು ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಒಂದು ತರಗತಿಯಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಯಾವ್ದು ಓದೋದು ಮಾತಾಜಿ? ಸ್ಕ್ರೀನ್ ಬಂದಿದೆಲ್ಲ? ಹಾ ಬಂದಿದೆ ಮಾತಾಜಿ. ಇದು ಅನುವಾದನ ಅಥವಾ ಏನ್ ಭಾವಾರ್ಥ? ಅಲ್ಲ, ಇಲ್ಲಿ ದ್ರೋಣಾಚಾರ್ಯರಿಗೆ ತಿಳಿದಿತ್ತು, ಅದು ಬರ್ಲಿಲ್ವಾ ಮಾತಾಜಿ? ಪೂರ ಬಂದಿಲ್ಲ ಮಾತಾಜಿ. ವ್ಯವಹಾರ ಚತುರ ದುರ್ಯೋಧನ ಶ್ರೇಷ್ಠ ಬ್ರಾಹ್ಮಣ, ಅಲ್ಲಿ ಒಂದ್ 4 ಲೈನ್ ಅಷ್ಟೇ ಬಂದಿದೆ. ಹಾ ಮಾತಾಜಿ ಬಂತು. ದುರ್ಯೋಧನ ರಾಜನೀತಿ. ದ್ರೋಣಾಚಾರ್ಯರಿಗೆ ತಿಳಿದಿತ್ತು, ದೃಪದ ಮಹಾರಾಜನು ತನ್ನ ಮಗನನ್ನು ಪಡೆದಿದ್ದಾನೆ. ಭವಿಷ್ಯದಲ್ಲಿ ಅವನು ನನ್ನನ್ನು ಕೊಲ್ಲುತ್ತಾನೆ. ಆದರೂ ಅವನನ್ನು ಶಿಷ್ಯನನ್ನಾಗಿಸಿಕೊಂಡನು. ಸೇನಾ ಕಲೆಯನ್ನು ಕಲಿಸಿಕೊಡಲು ಕೇಳಿದಾಗ ಅವನು ಆಯಿತು ಎಂದು ಒಪ್ಪಿಕೊಂಡರು. ಇದರರ್ಥ ಬ್ರಾಹ್ಮಣರು ಎಷ್ಟು ಉದಾರಿಗಳಾಗಿದ್ದರು ನನ್ನ ಶಿಷ್ಯನಾಗಿ ಬರಲು ಪರವಾಗಿಲ್ಲ. ಅವನು ಭವಿಷ್ಯದಲ್ಲಿ ನನ್ನನ್ನು ಕೊಲ್ಲುತ್ತಾನೆ, ಅದು ಪರವಾಗಿಲ್ಲ. ಆದರೆ ನಾನು ಬ್ರಾಹ್ಮಣನಾಗಿ ಮಾತಾಜಿ ಕೆಳಗಿನ ಲೈನ್ ಕಾಣಿಸ್ತಾ ಇಲ್ಲ.
ಅವರಿಗೆ ವಿದ್ಯೆಯನ್ನು ಕಲಿಸಿಕೊಡ್ತೇನೆ ಅಂತ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇದು ಬ್ರಾಹ್ಮಣರ ಒಂದು ಉದಾರತೆ ಅಂತ ನಾವಿಲ್ಲಿ ನೋಡ್ಬೋದು. ಇಲ್ಲಿ 3ನೇ ಶ್ಲೋಕದಲ್ಲಿ ನೀವು ನೋಡ್ತೀರಾ ಏನಂತೇಳಿ, ದೃಪದ ಪುತ್ರೇನ ತವ ಶಿಷ್ಯೇನ ಧೀಮತ. ಅಂದ್ರೆ ದೃಪದ ಪುತ್ರನಿಗೆ ನೀವೇ ವಿದ್ಯೆಯನ್ನು ಕಲಿಸಿದ್ದೀರಾ. ಇಲ್ಲಿ ಶತ್ರುವಿನ ಹೆಸರು ಹೇಳಿದಾಗ ಸ್ವಾಭಾವಿಕವಾಗಿ ಸಿಟ್ಟು ಬರ್ತದೆ ಅಲ್ವಾ, ಅದಕ್ಕೆ ಇಲ್ಲಿ ಹೇಳುವಂಥದ್ದು. ಯಾರು ದುರ್ಯೋಧನನ ಒಂದು ಮನಸ್ಸು ಅಂತ ಹೇಳಿದ್ರೆ ಅವನು ಆ ರೀತಿಯಾಗಿ ಅವರಿಗೆ ಸಿಟ್ಟು ಬರುವಾಗೆ ಹೇಳುವಂಥದ್ದು. ದೃಪದ ಅಂತ ಹೇಳುವಾಗ ದ್ರೋಣಾಚಾರ್ಯರಿಗೆ ಸಿಟ್ಟು ಬರ್ತದೆ. ಆ ಸಿಟ್ಟಿನಲ್ಲಿ ಅವರು ಯುದ್ಧವನ್ನು ಮಾಡ್ಲಿ ಅಂತ ಹೇಳೋ ಒಂದು ಉದ್ದೇಶಕ್ಕಾಗಿ ಹೇಳುವಂಥದ್ದು. ಹಾಗೆ ಅರ್ಜುನನ ದಿವ್ಯ ಆಯುಧಗಳು ಮತ್ತು ಭೀಮನ ಪ್ರತಿಜ್ಞೆಗಳು. ಸೊ ಅರ್ಜುನನು ಅನೇಕ ದಿವ್ಯ ಆಯುಧಗಳನ್ನು ಹೊಂದಿದ್ದಾನೆ ಮತ್ತು ಭೀಮ ಪ್ರತಿಜ್ಞೆಯನ್ನು ಮಾಡಿರ್ತಾನೆ. ಹೇಗೆ ಆ ಜೂಜು ಆಡಿದಾಗ ದ್ರೌಪದಿಗೆ ಅವಮಾನವಾದಾಗ ಏನಾಗುತ್ತೆ, ಅದನ್ನು ಸಹಿಸಲಾಗದೆ ಭೀಮನ ಹೇಳ್ತಾನೆ 100 ಜನ ಕೌರವರನ್ನು ಕೊಲ್ತೇನೆ ಅಂತ ಹೇಳಿ, ಸಾಯಿಸ್ತೇನೆ ಅಂತ ಹೇಳ್ತಾನೆ. ದುರ್ಯೋಧನನ ತೊಡೆಯನ್ನು ಮುರಿಯುತ್ತೇನೆ, ಹಾಗೆ ದುಶ್ಯಾಸನನ ಎದೆಯನ್ನು ಸೀಳಿ ಅವನ ರಕ್ತವನ್ನು ನಾನು ದ್ರೌಪದಿಯ ಕೂದಲಿಗೆ ಹಚ್ತೇನೆ ಅಂತ ಈ ರೀತಿಯಾಗಿ ಪ್ರತಿಜ್ಞೆಗಳನ್ನು ಮಾಡಿದ್ದಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಅಶ್ವತ್ಥಾಮ ವಿಕರ್ಣಶ್ಚ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಂತರ ಮುಂದುವರಿಸಿ ದುರ್ಯೋಧನನು ಹೇಳ್ತಾನೆ, ಈಗ ಯುದ್ಧವನ್ನು ಪ್ರಾರಂಭಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಬಲವನ್ನು ನೋಡ್ಬೇಕು ಅಂತ ಹೇಳಿದ್ರೆ, ಈಗ ಅಪೋಸಿಟ್ ಅಂತ ಹೇಳಿದ್ರೆ ಈಗ ಶತ್ರುಗಳ ಸೈನ್ಯ ಬಲ ಹೇಗಿದೆ ಅಂತ ನೋಡ್ಬಿಟ್ಟು ನಮ್ಮ ಬಲವನ್ನು ಹೆಚ್ಚಿಸ್ಕೊಳ್ಬೇಕಾ ಅಥವಾ ತಗ್ಗಿಸ್ಕೊಳ್ಬೇಕಾ, ಈ ರೀತಿಯಾದ ಒಂದು ಇರುತ್ತೆ. ಸೊ ಇಲ್ಲಿ ಅದಕ್ಕೆ ಇವನು ದುರ್ಯೋಧನ ಹೇಳುವಂಥದ್ದು, ಭವಾನ್ ಭೀಷ್ಮಶ್ಚ ಕರ್ಣಶ್ಚ. ಭವಾನ್ ಹೇಳಿದ್ರೆ ಇಲ್ಲಿ ತಾವು ಅಂತ ಹೇಳಿದ್ರೆ ದ್ರೋಣಾಚಾರ್ಯರು, ಯಾರ ಹೆಸರನ್ನ ಮೊದ್ಲು ಹೇಳ್ಬೇಕು ಅಂತ ಇರುತ್ತಲ್ಲ, ಯಾಕಂತ ಹೇಳಿದ್ರೆ ದ್ರೋಣಾಚಾರ್ಯರು ಬ್ರಾಹ್ಮಣರಾಗಿರ್ತಾರೆ. ಸೊ ಇಲ್ಲಿ ದ್ರೋಣಾಚಾರ್ಯರ ಹೆಸರನ್ನು ಮೊದ್ಲು ಹೇಳ್ಬೇಕು. ಭೀಷ್ಮಾಚಾರ್ಯರು ಅವರು ಕ್ಷತ್ರಿಯರಾಗಿರ್ತಾರೆ. ಸೊ ಅವರು ಅದನ್ನ ಏನು ಅಂದುಕೊಳ್ಳೋದಿಲ್ಲ. ಸೊ ಮೊದಲಿಗೆ ಇವರಿಗೆ ದ್ರೋಣಾಚಾರ್ಯರ ಹೆಸರನ್ನು ಹೇಳೋದು, ತಾವು ಮತ್ತು ಭೀಷ್ಮರು ಹೀಗೆ ಎಲ್ಲರೂ ಕೂಡ ಇದ್ದೀರಾ. ಸೊ ದುರ್ಯೋಧನ ಇವರೆಲ್ಲ ತಮ್ಮ ಪಕ್ಷದಲ್ಲಿ ಕುರಿತಾಗಿ ಇದ್ದಾರೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿರ್ಬಂಧ ಕೃಷ್ಣ ಸಂಬಂಧ, ನಿರ್ಬಂಧೇ ಕೃಷ್ಣ ಸಂಬಂಧೇ. ಆದ್ದರಿಂದ ಜನರು ಕೇಳಬಹುದು, ಈ ಮಹಾನ್ ಹೋರಾಟಗಾರರನ್ನು ಉಲ್ಲೇಖಿಸುವ ಮೂಲಕ ನಾವು ಯಾವ ಆಧ್ಯಾತ್ಮಿಕ ಪ್ರಗತಿಯನ್ನು ಮಾಡುತ್ತೇವೆ? ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದಕ್ಕಾಗಿಯೇ ಇದ್ದೇವೆ. ಆದ್ದರಿಂದ ಈ ಮಹಾನ್ ಹೋರಾಟಗಾರರ ಹೆಸರನ್ನು ಜಪಿಸುವುದರಿಂದ ನಮಗೆ ಏನು ಲಾಭ ಎಂಬ ಪ್ರಶ್ನೆಯನ್ನು ಅಲ್ಲಿ ಎತ್ತಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೊ ಇಲ್ಲೊಂದು ಪ್ರಶ್ನೆ ಬರ್ಬೋದು, ನಾವು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಬಂದಿರುವಂಥದ್ದು, ಸೊ ಯಾಕೆ ಯೋಧರ ಹೆಸರನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಇಲ್ಲಿ ಉತ್ತರ ಏನಂತ ಹೇಳಿದ್ರೆ, ನಿರ್ಬಂಧೇ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಮುಚ್ಚತೆ ಪ್ರಾಪಂಚಿಕತೆಯ ಬುದ್ಧಿ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಯಾವುದೇ ಒಂದು ವಸ್ತು ಇರಬಹುದು, ಅದು ಭಗವಂತನ ಸೇವೆಯಲ್ಲಿ ತೊಡಗುವುದಾದ್ರೆ ಅಥವಾ ಭಗವಂತನ ಸೇವೆಗೆ ಉಪಯೋಗ ಆಗುವುದಾದ್ರೆ ಅದನ್ನು ನಾವು ಭಗವಂತನ ಸೇವೆಗೆ ಉಪಯೋಗಿಸ್ಬೇಕು. ಅದನ್ನು ಕೇವಲ ಪ್ರಾಪಂಚಿಕ ಅಂತ ಹೇಳಿ ತಿಳಿದುಕೊಂಡು ಅದರ ತ್ಯಾಗ ಮಾಡಿದ್ರೆ ಅದನ್ನು ವೈರಾಗ್ಯ ಅಂತ ಹೇಳೋದಿಲ್ಲ. ಈಗ ಹೇಳ್ತಾರೆ ಏನಂತೇಳಿ,
ಅದು ಈಗ ಮೊಬೈಲ್ ಮುಟ್ಬಾರ್ದು, ಲ್ಯಾಪ್ಟಾಪ್ ಮುಟ್ಬಾರ್ದು, ಇದರಿಂದ ದೂರ ಇರಬೇಕು, ಕೆಟ್ಟದು. ಆದ್ರೆ ಅದನ್ನ ಭಗವಂತನ ಸೇವೆಗೆ ಉಪಯೋಗಿಸಿದಾದ್ರೆ ನಾವು ಅದನ್ನ ಉಪಯೋಗಿಸ್ಲೇಬೇಕು. ಯಾವುದು ಕೂಡ ಇಲ್ಲಿ ಪ್ರಾಪಂಚಿಕದಲ್ಲಿ ನಾವು ಯಾವುದನ್ನು ಕೂಡ ತ್ಯಾಗ ಅಂತ ಮಾಡ್ಲಿಕ್ಕಿಲ್ಲ. ಅದನ್ನು ಫಾಲ್ಗು ವೈರಾಗ್ಯ ಅಂತ ಹೇಳಲಾಗ್ತದೆ. ನಿಜವಾದ ವೈರಾಗ್ಯ ಅಂತ ಅದನ್ನು ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಶ್ರೀಕೃಷ್ಣನನ್ನು ದೇವೋತ್ತಮ ಪರಮಪುರುಷ ಅಂತೇಳಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಭಗವದ್ಗೀತೆ ಅರ್ಥ ಆಗ್ತದೆ, ಇಲ್ಲದಿದ್ರೆ ಅರ್ಥ ಆಗೋದಿಲ್ಲ. ಆತನನ್ನು ಸಾಮಾನ್ಯ ವ್ಯಕ್ತಿ ಅಂತ ತಿಳಿದ್ರೆ ನಮಗೆ ಭಗವದ್ಗೀತೆಯ ಮಹಿಮೆ ಅರ್ಥ ಆಗೋದಿಲ್ಲ. ಇಲ್ಲಿ ಕೃಷ್ಣ ಇಲ್ಲಿ ಇದ್ದಾನೆ, ಆದ್ರಿಂದ ನಮಗೆ ಭಗವದ್ಗೀತೆ ಈ ಎಲ್ಲ ಯೋಧರು ಯಾರೆಲ್ಲ ಇದ್ದಾರೆ ಇವರೆಲ್ಲ ಒಂದು ರೀತಿಯಲ್ಲಿ ಭಗವಂತನ ಎಲ್ಲವನ್ನು ಯೋಜನೆ ಮಾಡಿಟ್ಟಿದ್ದಾನೆ. ಅಂದ್ರೆ ಭಗವಂತನ ಯೋಜನೆಯಲ್ಲಿ ಅವರು ತೊಡಗಿದ್ದಾರೆ ಎಲ್ಲಾ ಯೋಧರು. ಹಾಗಾಗಿ ನಾವು ಈ ಯೋಧರ ಕುರಿತಾಗಿ ನಾವು ಚರ್ಚೆ ಮಾಡುವುದಂತ ಹೇಳಿದ್ರೆ ಅಲ್ಲಿ ಭಗವಂತನ ನಮಗೆ ನೆನಪಾಗ್ತದೆ. ಅದರಿಂದ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಓದೋದ್ರಿಂದ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಉಂಟಾಗ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದರೆ ನಿರ್ಬಂಧೆ ಕೃಷ್ಣ ಸಂಬಂಧೆ. ಆದರೆ ವಿಷಯವೇನೆಂದರೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯಾವಾಗ ಕೃಷ್ಣನೊಂದಿಗೆ ಸಂಪರ್ಕವಿದೆಯೋ ಅದು ಕೂಡ ಕಷ್ಟವಾಗುತ್ತದೆ. ಆದ್ದರಿಂದ ಈ ಯೋಧರ ಹೆಸರನ್ನು ಉಲ್ಲೇಖಿಸುವುದನ್ನು ನಾವು ನಿರ್ಲಕ್ಷಿಸಬಾರದು. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಲ್ಲಾ ರಾಕ್ಷಸ ಶಕ್ತಿಯನ್ನು ಒಟ್ಟುಗೂಡಿಸಿ ಅವರನ್ನು ಕೊಲ್ಲಲು ಕೃಷ್ಣನು ಬಯಸಿದನು. ಅದು ಅವನ ಲಾಸ್ಟ್ ಲೈನ್ ಗೊತ್ತಾಗ್ತಿಲ್ಲ. ಅದು ಅವನ ಯೋಜನೆಯಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ದುರ್ಯೋಧನ ಹೇಳ್ತಾನೆ ಏನಂತೇಳಿ, ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು ಅಂತೇಳಿದ್ರೆ ದುರ್ಯೋಧನ ಇಲ್ಲಿ ಹೇಳುವಂತದ್ದು ಅವನಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೇನೆ ಬಂದಿದ್ದಾರೆ, ಇಲ್ಲಿ ಸಾಯುವುದಕ್ಕೋಸ್ಕರನೇ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ. ಸೊ ಹಾಗೆ ದುರ್ಯೋಧನ ಪಾಂಡವರ ಸೈನ್ಯದ ಶಕ್ತಿ ಕಡಿಮೆ ಇದೆ ಅಂತ ಇಲ್ಲಿ ಹೇಳುವಂಥದ್ದು. ಸೊ ಇಲ್ಲಿ ಭೀಷ್ಮಾಚಾರ್ಯರು ಶ್ರೇಷ್ಠ ಯೋಧ. ಭೀಮ ಅಂತ ಹೇಳಿದ್ರೆ ಅವರ ಮೊಮ್ಮಗ. ಸೊ ಅಜ್ಜನಿಗೆ ಮೊಮ್ಮಗ ಯಾವತ್ತೂ ಕೂಡ ಚಿಕ್ಕವನಾಗಿರ್ತಾನೆ. ಆದ್ರಿಂದ ಇಲ್ಲಿ ದುರ್ಯೋಧನ ಹೇಳುವಂತದ್ದು ಏನಂತ ಹೇಳಿದ್ರೆ, ಈ ಭೀಷ್ಮಾಚಾರ್ಯರ ಮುಂದೆ ತುಂಬಾ ಸಣ್ಣವನು, ಅದರಿಂದ ನಮ್ಮ ಶಕ್ತಿ ಅಪರಿಮಿತವಾಗಿದೆ ಅಂತ ಹೇಳ್ತಾನೆ ಇಲ್ಲಿ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಹೇಳಿದ್ರೆ ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆಯು ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು ಹೇಳಿ. ಅಂದ್ರೆ ಆ ಭೀಷ್ಮಾಚಾರ್ಯರ ಮುಂದೆ ತುಂಬಾ ಸಣ್ಣವನು, ಆದ್ರಿಂದ ನಮ್ಮ ಶಕ್ತಿ ಅಪರಿಮಿತವಾಗಿದೆ. ಆದ್ರೆ ಆಚಾರ್ಯರು ಇದರ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಸೊ ಇಲ್ಲಿ ಅಪರ್ಯಾಪ್ತಂ ಅಂತ ಹೇಳಿದ್ರೆ ಅಗತ್ಯಕ್ಕಿಂತ ಹೆಚ್ಚಾಗಿದೆ, ಪರ್ಯಾಪ್ತಂ ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟಿದೆ ಅಂತೇಳಿ. ಯಾವುದೇ ವಿಚಾರ ತಗೊಂಡ್ರು ಕೂಡ ಅದರ ಉದ್ದೇಶವನ್ನು ಪೂರ್ಣಗೊಳಿಸೋದಕ್ಕೆ ಆಗೋದಿಲ್ಲ. ಅದು ಅತಿ ಆದ್ರೆ ಅದನ್ನ ಪೂರ್ಣಗೊಳಿಸೋದಕ್ಕೆ ಆಗೋದಿಲ್ಲ. ಸೊ ಅಥವಾ ಅಧಿಕ ಸಂಖ್ಯೆಯ ಶಕ್ತಿಯೇ ನಮ್ಮ ಕೆಲಸವು ಅದನ್ನು ಕೆಡ್ಲಿಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಸೊ ಆದ್ರಿಂದ ಇಲ್ಲಿ ಏನ್ ಹೇಳ್ತಾರೆ, ಅಪರ್ಯಾಪ್ತಂ ತದಸ್ಮಾಕಂ. ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರಿಂದ ರಚಿತವಾದಂತಹ ಈ ದುರ್ಯೋಧನನ ಶಕ್ತಿ ಏನಿದೆ ಅದು ಅಪರಿಮಿತವಾದದ್ದು. ಈಗ ನಾವು ಒಂದು ಕೌರವರ ಸೇನೆಯನ್ನು ನೋಡೋದಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಮುಖ್ಯ ಯೋಧರಿಗಳಿಗೆ ಅವರದೇ ಆದಂತಹ ಒಂದು ಉದ್ದೇಶ ಇರುತ್ತೆ. ಭೀಷ್ಮಾಚಾರ್ಯರು ಪಾಂಡವರು ಯಾರನ್ನು ಕೂಡ ಕೊಲ್ಲೋದಿಲ್ಲ, ಸಾಯಿಸೋದಿಲ್ಲ. ದ್ರೋಣಾಚಾರ್ಯರು ತಮ್ಮ ಮಗನಾದಂತಹ ಅಶ್ವತ್ಥಾಮನಿಗೆ ಏನಾದ್ರೂ ಆದ್ರೆ ಅವರು ಯುದ್ಧವನ್ನು ಮುಂದುವರಿಸೋದಿಲ್ಲ. ಇನ್ನು ಕರ್ಣನು ಭೀಷ್ಮಾಚಾರ್ಯರು ಎಲ್ಲಿಯವರೆಗೆ ಯುದ್ಧದಲ್ಲಿ ಇರುತ್ತಾರೆ ಅಲ್ಲಿವರೆಗೆ ಅವನು ಯುದ್ಧವನ್ನು ಮಾಡೋದಿಲ್ಲ, ಕರ್ಣನು ಯುದ್ಧಕ್ಕೆ ಬರೋದಿಲ್ಲ.
ಸೊ ಈ ರೀತಿ ಜನರು ತಮ್ಮದೇ ಆದಂತಹ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಯಾರು ಕೂಡ ದುರ್ಯೋಧನ ಯುದ್ಧದಲ್ಲಿ ಗೆಲ್ಬೇಕು ಅನ್ನೋ ಉದ್ದೇಶ ಇಲ್ಲ. ಎಲ್ಲರೂ ಅವ್ರದೇ ಆದ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಸೊ ಅದು ಅಳತೆ ಮೀರಿದ ಶಕ್ತಿ ಅಂತ ಹೇಳಲಾಗ್ತದೆ. ಈಗ ನಾವು ಪಾಂಡವರ ಪಕ್ಷದಲ್ಲಿ ನೋಡುವುದಾದ್ರೆ, ಪಾಂಡವರ ಪಕ್ಷದಲ್ಲಿ ಹೇಗೆ ಪ್ರತಿಯೊಬ್ಬರಿಗೆ ಕೂಡ ಇರೋದು ಒಂದೇ ಉದ್ದೇಶ. ಈಗ ಭೀಮನಲ್ಲಿ ಕೇಳಿದ್ರೆ ನಾನು ಕೌರವರನ್ನು ನಾಶ ಮಾಡ್ತೇನೆ ಅಂತ ಹೇಳ್ತಾನೆ, ಕೌರವರ 100 ಜನರನ್ನು ಸಾಯಿಸ್ತೇನೆ ಅಂತ ಹೇಳಿ. ಅರ್ಜುನನನ್ನು ಕೇಳಿದ್ರೆ ಅವನು ಕೂಡ ಯುದ್ಧ ಸನ್ನದ್ಧನಾಗಿ ಬಂದಿದ್ದಾನೆ, ಯುಧಿಷ್ಠಿರ ಮಹಾರಾಜನನ್ನು ರಾಜನಾಗಿ ಮಾಡ್ಬೇಕು ಅಂತ ಹೇಳಿ. ಈ ರೀತಿಯಾಗಿ ಒಂದೇ ಉದ್ದೇಶ ಇರುತ್ತೆ ಅವರಿಗೆ. ಅದರಿಂದ ಇಲ್ಲಿ ಪರ್ಯಾಪ್ತಂ ಅಂತ ಹೇಳಿದ್ರೆ ಎಷ್ಟು ಬೇಕು ಅಷ್ಟು ಇದೆ, ಅಪರ್ಯಾಪ್ತಂ ಅಂತ ಹೇಳಿದ್ರೆ ಬೇಕಾದಕ್ಕಿಂತ ಹೆಚ್ಚು ಇದೆ ಮತ್ತು ಒಂದು ಸರಿಯಾದಂತಹ ದಿಕ್ಕಿನಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥವು ಇಲ್ಲಿ ತಿಳಿಬಹುದು. ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಸರಿ, ದುರ್ಯೋಧನ ಈಗ ಏನ್ ಮಾಡ್ತಾನೆ ಅಂದ್ರೆ ಭೀಷ್ಮ ಪಿತಾಮಹರನ್ನು ಹೊಗಳ್ತಾ ಇದ್ದಾನೆ. ನಂತರ ಭೀಷ್ಮಾಚಾರ್ಯರನ್ನು ಹೊಗಳುವುದನ್ನು ನೋಡಿ ಬೇರೆಯವರಿಗೆ ಬೇಸರ ಆಗ್ಬಾರ್ದಲ್ಲ, ಅದಕ್ಕೆ ಹೇಳುವಂಥದ್ದು ಭೀಷ್ಮಾಚಾರ್ಯರನ್ನು ನೀವು ರಕ್ಷಣೆ ಮಾಡಬೇಕು, ಅವರಿಗೆ ನೀವು ಬೆಂಬಲವನ್ನು ಕೊಡಬೇಕು ಅಂತ ಹೇಳಿ ಇಲ್ಲಿ ದುರ್ಯೋಧನ ಹೇಳುವಂಥದ್ದು. ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ತಸ್ಯ ಸಂಚನಯನ್ ಹರ್ಷಂ ಕುರುವೃತ್ತ ಪಿತಾಮಹ ಸಿಂಹನಾದಂ ವಿನದ್ಯೋಚೈ ಶಂಕಂ ದದ್ಮೌ ಪ್ರತಾಪವಾನ್. ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಕವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಇಲ್ಲಿ ಭೀಷ್ಮಾಚಾರ್ಯರಿಗೆ ಏನಾಯ್ತು, ಈಗ ದುರ್ಯೋಧನನಿಗೆ ಸಂತೋಷ ಪಡಿಸ್ಬೇಕು. ಸೊ ಆ ದುರ್ಯೋಧನನ ಮಾತುಗಳನ್ನೆಲ್ಲ ಕೇಳಿದಂತಹ ಭೀಷ್ಮಾಚಾರ್ಯರು ಏನ್ ಮಾಡ್ತಾರೆ, ಉಚ್ಚ ಸ್ವರದಿಂದ ಶಂಕನಾದವನ್ನು ಊದುವಂಥದ್ದು. ದುರ್ಯೋಧನನಿಗೆ ಇದರಿಂದ ಖುಷಿ ಆಗ್ಲಿ ಅಂತೇಳಿ. ಇದರಿಂದ ದುರ್ಯೋಧನನಿಗೆ ಹರ್ಷ ಉಂಟಾಗುತ್ತೆ, ಅದಕ್ಕಿಂತ ಹೆಚ್ಚಿನೂ ಆಗಿಲ್ಲ. ಸೊ ದುರ್ಯೋಧನನಿಗೆ ಸಂತೋಷ ಆಗ್ಲಿ ಅಂತ ಹೇಳಿ ಒಂದೇ ಕಾರಣಕ್ಕಾಗಿ ಭೀಷ್ಮಾಚಾರ್ಯರು ಶಂಕವನ್ನು ಊದುವಂಥದ್ದು. ಭೀಷ್ಮಾಚಾರ್ಯರ ಶಂಕದ ಧ್ವನಿ ಕೇಳಿದ ಕೂಡಲೇ ಎಲ್ಲರೂ ಕೂಡ ತಮ್ಮ ತಮ್ಮ ವಾದ್ಯಗಳನ್ನು ನುಡಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ತಥಾ ಶಂಕಾಶ್ಚ ಭೀರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯ ಹನ್ಯಂತ ಸಶಬ್ದಸ್ತು ಪುಲೋಭವತ್. ಅನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ರಣ ಶಬ್ದವು ಭೀಷಣವಾಗಿತ್ತು. ಇದು ಕೌರವರ ಕಡೆ ನಡೆದಿರುವಂಥದ್ದು. ಈಗ ನಾವು ಪಾಂಡವರ ಕಡೆ ನೋಡುದಾದ್ರೆ, ಕೌರವರಲ್ಲಿ ದ್ರೋಣಾಚಾರ್ಯರು, ದುರ್ಯೋಧನ ಮಾತನಾಡಿದ್ದಾಯ್ತು, ಆತನು 2 ಪಕ್ಷದ ವಿಚಾರಗಳನ್ನು ತಿಳಿಸಿದ, ಭೀಷ್ಮಾಚಾರ್ಯರ ಕುರಿತು ಹೇಳಿದ, ಇತರ ಸೈನಿಕರ ಕುರಿತು ಹೇಳಿದ, ಇದೆಲ್ಲವೂ ಕೂಡ ಆಯ್ತು. ಭೀಷ್ಮಾಚಾರ್ಯರು ಶಂಕನಾದ ಕೂಡ ಮಾಡಿದ್ರು. ಅಷ್ಟು ಹೊತ್ತಿಗೆ ಈ ಕಡೆ ಏನಾಗ್ತಿತ್ತು, ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರು ಕೂಡ ರಥದಲ್ಲಿ ಕುಳಿತು ಬರ್ತಿದ್ದಾರೆ. ಹೇಗೆ, ತಥಾ ಶ್ವೇತೈರ್ಹೈರ್ಯುಕ್ತೆ ಮಹತಿ ಸೈಂಧನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಕೌ ಪ್ರದದ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಸೊ ಇಲ್ಲಿ ಬಿಳಿಯ ಕುದುರೆಗಳಿಂದ ಕಟ್ಟಿದಂತಹ ರಥ, ಅಗ್ನಿದೇವನು ಕೊಟ್ಟಂತಹ ರಥ, ಅದರಲ್ಲಿ ಹನುಮಂತನು ಧ್ವಜದಲ್ಲಿ ಕುಳಿತಿದ್ದಾನೆ, ಕಪಿಧ್ವಜ. ಅರ್ಜುನನನ್ನು ಕಪಿಧ್ವಜ ಅಂತ ಹೇಳಿ ಕರಿತಾ ಇದ್ರು. ಯಾಕಂತ ಹೇಳಿದ್ರೆ ದೇವೋತ್ತಮ ಪರಮ ಪುರುಷನೇ ಅರ್ಜುನನನ್ನು ರಣರಂಗಕ್ಕೆ ಕರೆದುಕೊಂಡು ಬರ್ತಾ ಇದ್ದಾನೆ. ಅದನ್ನು ಇಲ್ಲಿ ಸಂಜಯ ತಿಳಿಸ್ತಾ ಇದ್ದಾರೆ. ಇಲ್ಲಿ 14ರಿಂದ 20ನೇ ಶ್ಲೋಕದವರೆಗೆ ನಾವು ಯುದ್ಧದ ಅವಲೋಕನವನ್ನು ಮಾಡ್ತೇವೆ. ಸೊ ಯುದ್ಧವನ್ನು ನಡಿಲಿಕ್ಕೆ ಅಂತ ಹೇಳಿದ್ರೆ ಯುದ್ಧದಲ್ಲಿ ಯಾರು ವಿಜಯಿಗಳಾಗ್ತಾರೆ ಇದೆಲ್ಲವೂ ಕೂಡ ತಿಳಿಯುತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ ಚುನಾವಣೆ ನಡೆದ ನಂತರ ಏನಾಗುತ್ತೆ,
ಯಾರು ಗೆಲ್ತಾರೆ ಅಂತ ಒಂದು ಸಮೀಕ್ಷೆಯಲ್ಲಿ ಗೊತ್ತಾಗುತ್ತಲ್ಲ, ಆ ರೀತಿಯಾಗಿ ಒಂದು ಅಂದಾಜು ಸಿಗ್ತದೆ. ಹಾಗೆ ಇಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ನಡೆಯುವಂತಹ ಈ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅಂತ ಅಂತೇಳಿ ಇಲ್ಲಿ ಯಾರಿಗೆ ಜಯವು ಸಿಗ್ತದೆ ಅಂತ ಹೇಳಿ ಇಲ್ಲಿ ತಿಳಿಯುತ್ತೆ. ಮೊದಲಿಗೆ ಈಗ ಪಾಂಡವರಿಗೆ ಜಯ ಸಿಗುವಂಥದ್ದು ಹೇಗೆ? ಮಾಧವ ಪಾಂಡವರಿಗೆ ವಿಜಯ ತಂದು ಕೊಡುವ ವಿಚಾರಗಳು ಯಾವುದು ಅಂತ ನೋಡೋದಾದ್ರೆ, ಮಾಧವ ಇಲ್ಲಿ 14ನೇ ಶ್ಲೋಕದಲ್ಲಿ ಏನ್ ಹೇಳುವಂಥದ್ದು? ಮಾಧವ ಅಂತ ಹೇಳಿದ್ರೆ ಆ ಲಕ್ಷ್ಮೀಪತಿ. ಸೊ ಲಕ್ಷ್ಮಿಯ ಪತಿ, ಎಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಅಲ್ಲಿ ಜಯವು ಖಂಡಿತ, ಅದು ವಿಜಯದ ಸಂಕೇತ. ಇನ್ನು ಶಂಖನಾದ, ಆಕ್ಚುಲಿ ಶಂಖನಾದ ಆಗ್ಬೇಕಿದು. ಸೊ ಹಾಗೆ ಅವರು ಊದಿದಂತಹ ಶಂಖ ಏನಿದೆ ಅದು ದಿವ್ಯವಾದಂತಹ ಶಂಖ ಆಗಿದೆ. ಅವರು ಕುಳಿತಿರುವಂತಹ ರಥ ಅಗ್ನಿದೇವನಿಂದ ಕೊಡಲ್ಪಟ್ಟ ರಥ ಆಗಿರುತ್ತದೆ ಇದು. ಹಾಗೆ ಆ ರಥದಲ್ಲಿ ಇರುವಂತಹ ಧ್ವಜದಲ್ಲಿ ಕಪಿ ಆಂಜನೇಯನಿದ್ದಾನೆ. ಸೊ ರಾಮಾಯಣ ಯುದ್ಧದಲ್ಲಿ ಯುದ್ಧವನ್ನು ಮಾಡಿದಂತಹ ಆಂಜನೇಯನು ಭಗವಾನ್ ಶ್ರೀರಾಮನೇ, ಶ್ರೀಕೃಷ್ಣನ ಒಂದು ಅವತಾರವೇ ಆಗಿರುವಂತಹ ಶ್ರೀರಾಮನು ಅಲ್ಲಿ ಯುದ್ಧವನ್ನು ಮಾಡಿರುವಂತದ್ದು. ಹಾಗಾಗಿ ಅವರಿಬ್ಬರು ಕೂಡ ಅರ್ಜುನನ ರಥದಲ್ಲಿ ಇದ್ದಾರೆ. ಇದೆಲ್ಲವೂ ಕೂಡ ಪಾಂಡವರಿಗೆ ವಿಜಯವನ್ನು ತಂದುಕೊಡುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಇದು ವೈಷ್ಣವ. ಆದ್ದರಿಂದ ಹೋರಾಟದ ತತ್ವದಲ್ಲಿ ಅರ್ಜುನನು ಕೃಷ್ಣನಿಗಾಗಿ ಹೋರಾಡುತ್ತಿದ್ದಾನೆ. ಅವನು ಈ ಹಿಂದಿನ ಹೋರಾಟದ ಆಚಾರ್ಯರಾದ ಹನುಮಂತನನ್ನು ಅನುಸರಿಸುತ್ತಿದ್ದಾನೆ. ಆದ್ದರಿಂದ ಅವನು ತನ್ನ ಧ್ವಜದಲ್ಲಿ ಹನುಮಂತನ ಚಿತ್ರವನ್ನು ಇರಿಸಿದ್ದನ್ನು ಹನುಮಂತ ವಜ್ರಾಗದೆ ದಯೆಯಿಂದ ನನಗೆ ಸಹಾಯ ಮಾಡಿ, ಇದು ವೈಷ್ಣವ, ನಾನು ಇಲ್ಲಿಗೆ ಬಂದಿದ್ದು ಶ್ರೀಕೃಷ್ಣನಿಗಾಗಿ ಹೋರಾಡಲು, ನೀವು ಭಗವಂತನಿಗಾಗಿ. ಹರೇ ಕೃಷ್ಣ. ನೀವು ಭಗವಂತನಿಗಾಗಿ ಅಷ್ಟೇ ಕಾಣಿಸ್ತಾರೆ. ಪ್ರಾರ್ಥನೆ ಮಾಡಿ. ಓಕೆ. ಇಲ್ಲಿ ಕಪಿಧ್ವಜ ಅಂತ ಮಾತಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಆಂಜನೇಯನು ಶ್ರೀರಾಮನಿಗಾಗಿ ರಾಮಾಯಣ ಯುದ್ಧದಲ್ಲಿ ಭಾಗಿಯಾಗಿ ಅಲ್ಲಿ ವಿಜಯವನ್ನು ನೀಡಿದ್ದಾನೆ. ಅಂತಹ ಆಂಜನೇಯನಲ್ಲಿ ಅರ್ಜುನನು ಪ್ರಾರ್ಥನೆ ಮಾಡ್ತಿರುವಂತದ್ದು, ನೀವು ಭಗವಂತನ ಸೇವೆಯನ್ನು ಮಾಡಿದ್ದೀರಿ, ನನಗೂ ಕೂಡ ಭಗವಂತನ ಸೇವೆ ಮಾಡ್ಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿ. ಸೊ ಗುರುಗಳು ಶಿಷ್ಯರನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ತಾರೆ. ಇದನ್ನು ವೈಷ್ಣವ ತತ್ವ ಎಂದು ಹೇಳ್ತೇವೆ. ಸೊ ನಾವು ಯಾವುದೇ ಸೇವೆಯನ್ನು ಮಾಡುವ ಮೊದಲು ಗುರುಗಳ ಆದೇಶವನ್ನು ಪಡೆದುಕೊಳ್ಬೇಕು, ಅಥವಾ ಅನುಗ್ರಹವನ್ನು ನಾವು ಪಡೆದುಕೊಳ್ಬೇಕು, ಅವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಬೇಕು. ಇಲ್ಲದಿದ್ರೆ ನಮ್ಮ ಸೇವೆ ಭಗವಂತನಿಗೆ ಅದು ತಲುಪೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾಡುವ ಯಾವುದೇ ಸೇವೆ ಇರಲಿ, ಅದು ಗುರುಗಳು ನಮಗೆ ಕೊಡುವಂತಹ ಅವಕಾಶ. ನಾವು ನೇರವಾಗಿ ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳಿಗೆ ಅವರು ಭಗವಂತನ ಸೇವೆಯನ್ನು ಮಾಡ್ತಿರುವವರಿಗೆ ನಾವು ಸಹಾಯಕರು ಅಂತ. ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಶುಚಿತ್ವದಲ್ಲಿ ಪ್ರಸಾದವನ್ನು ತಯಾರಿಸಿ ಅದನ್ನು ಭಗವಂತನಿಗೆ ನೈವೇದ್ಯ ಮಾಡ್ಬೇಕಾದ್ರೆ ನಾವು ನೇರವಾಗಿ ಕೃಷ್ಣನಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವು ಗುರುಗಳಿಗೆ ಹೇಳುವಂಥದ್ದು, ನೀವು ಕೃಷ್ಣನಿಗೆ ಕೊಡಿ ಅಂತ ಹೇಳಿ. ಈ ರೀತಿಯಾಗಿ ಇದನ್ನು ವೈಷ್ಣವ ತತ್ವ ಅಂತ ಹೇಳುವಂಥದ್ದು. ವೈಷ್ಣವ ತತ್ವ ಅಂತ ಹೇಳಿದ್ರೆ ನಾವು ಹಿಂದಿನ ಆಚಾರ್ಯರುಗಳ ಒಂದು ಆಶೀರ್ವಾದದಲ್ಲಿ ನಾವು ಜೀವಿಸ್ಬೇಕು. ಆಶೀರ್ವಾದವನ್ನು ಪಡೆದು ನಾವು ಭಗವಂತನ ಸೇವೆಯನ್ನು ನಾವು ಮಾಡಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದ್ದರಿಂದ ವೈಷ್ಣವರು ತಮ್ಮ ಯಾವುದೇ ಚಟುವಟಿಕೆಗಳಲ್ಲಿ ಯಾವಾಗಲೂ ಅವರ ಹಿಂದಿನ ಆಚಾರ್ಯರನ್ನು ಪ್ರಾರ್ಥಿಸಬೇಕು. ದಯವಿಟ್ಟು ನನಗೆ ಸಹಾಯ ಮಾಡಿ, ದಯಮಾಡಿ. ವೈಷ್ಣವ ಯಾವಾಗಲೂ ತನ್ನನ್ನು ಅಸಹಾಯಕನ ಎಂದು ಭಾವಿಸಿರುತ್ತಾನೆಯೋ ಮತ್ತು ಹಿಂದಿನ ಆಚಾರ್ಯರಿಂದ ಸಹಾಯ ಯಾಚಿಸಿರುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಇಲ್ಲಿ ವೈಷ್ಣವರು ಅಥವಾ ಭಕ್ತರು ಯಾವತ್ತೂ ಕೂಡ
ನಾನೇ ಮಾಡಿದೆ, ನನ್ನಿಂದಲೇ ಆಯ್ತು ಅಂತ ಹೇಳೋದಿಲ್ಲ. ಎಲ್ಲವೂ ಕೂಡ ಆಚಾರ್ಯರ ಒಂದು ಅನುಗ್ರಹ, ಅವರ ಕೃಪೆಯಿಂದ ಆಯ್ತು, ಈ ರೀತಿಯಾಗಿ ಭಾವಿಸ್ತಾನೆ. ಯಾವಾಗ್ಲೂ ಕೂಡ ಭಗವಂತನ ಮತ್ತು ಭಕ್ತರ ಆಶೀರ್ವಾದಕ್ಕಾಗಿ, ದಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಭುಪಾದರು ಕೂಡ ಅಮೆರಿಕಕ್ಕೆ ಹೋಗಿ ಇಷ್ಟು ದೊಡ್ಡ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ, ಇಷ್ಟೊಂದು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ನಾನು ಗುರುಗಳ ಆದೇಶದಿಂದ ಮಾಡಿರುವಂಥದ್ದು ಅಂತೇಳಿ, ಅವರೇ ಮಾಡಿಸಿದ್ದು ನನ್ನ ಕೈಯಲ್ಲಿ ಅಂತ ಪ್ರಭುಪಾದರು ಹೇಳುವಂಥದ್ದು. ಇದು ವೈಷ್ಣವ. 2 ಕಾರ್ಯಗಳಿವೆ. ಭಕ್ತರಿಗೆ ರಕ್ಷಣೆ ನೀಡುವುದು ಮಾತ್ರವಲ್ಲ, ರಾಕ್ಷಸರನ್ನು ಕೊಲ್ಲುವುದು. ಆದ್ದರಿಂದ ಕೃಷ್ಣನ ಭಕ್ತರು 2 ರೀತಿಯಲ್ಲಿ ತರಬೇತಿ ಪಡೆಯಬೇಕು. ಭಕ್ತರಿಗೆ ರಕ್ಷಣೆ ಮತ್ತು ಪ್ರೋತ್ಸಾಹವುದು ಮಾತ್ರವಲ್ಲ, ಅಗತ್ಯವಿದ್ದರೆ ಅವರು ರಾಕ್ಷಸರನ್ನು ಕೊಲ್ಲಲು ಸಿದ್ಧರಾಗಬೇಕು. ಅದು ವೈಷ್ಣವ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಭಕ್ತರಿಗೆ ರಕ್ಷಣೆಯನ್ನು ಕೊಡೋದು ಮತ್ತು ರಾಕ್ಷಸರನ್ನು ಸಂಹಾರ ಮಾಡೋದು, ಇದು 2 ಕೂಡ ವೈಷ್ಣವ ತತ್ವವೇ ಆಗಿದೆ. ಕೇವಲ ಭಕ್ತರಿಗೆ ರಕ್ಷಣೆ ಮಾತ್ರವಲ್ಲ, ರಾಕ್ಷಸರನ್ನು ನಾಶ ಮಾಡೋದು ಅಂತೇಳಿ. ಈಗ ಕಲಿಯುಗದಲ್ಲಿ ರಾಕ್ಷಸರನ್ನು ನಾಶ ಮಾಡೋದು ಅಂತ ಹೇಳಿದ್ರೆ ಏನು? ಯಾರು ಅಭಕ್ತರಿರ್ತಾರೆ, ಯಾರು ಕೃಷ್ಣನನ್ನು ಅಂದ್ರೆ ಹೇಳಿದ್ರೆ ಆ ಕೃಷ್ಣನಲ್ಲಿ ಅಸೂಯೆ ಇರುತ್ತೆ, ಕೃಷ್ಣನನ್ನು ಅವರು ಭಗವಂತ ಅಂತ ಒಪ್ಪಿಕೊಳ್ಳೋದಿಲ್ಲ, ಅಭಕ್ತರಿರ್ತಾರೆ, ಅವರನ್ನು ನಾವು ವಾದದಿಂದ ಮಂಡಿಸ್ಬೇಕು ಅಂತ ಹೇಳಿ, ಆ ರೀತಿಯಾಗಿ ಕೊಲ್ಲುವುದು ಅಂತ ಹೇಳಿದ್ರೆ ಇದನ್ನ ನಾವು ಅರ್ಥೈಸ್ಕೊಳ್ಬೇಕು. ಸೊ ಈಗ ನಿಮಗೆ ಒಂದು ಗುಂಪು ಚಟುವಟಿಕೆ ಇದೆ. ಸೊ ಇಲ್ಲಿ ಒಟ್ಟಿಗೆ ಎಷ್ಟು ಜನ ಇದ್ದೀರಿ ನೋಡೋಣ. 3 ನಿಮಿಷಗಳ ಕಾಲ ನೀವು ಚರ್ಚೆ ಮಾಡಿ, ನಂತರ 2 ನಿಮಿಷಗಳ ಕಾಲ ನೀವು ಪ್ರೆಸೆಂಟ್ ಮಾಡ್ಲಿಕ್ಕೆ, ನಿಮ್ಮ ಗುಂಪಿನಲ್ಲಿ ಒಬ್ಬರನ್ನು ನೀವು ಆಯ್ಕೆ ಮಾಡ್ಬೇಕು, ಅವರು ಮಾತ್ರ ಪ್ರೆಸೆಂಟ್ ಮಾಡ್ಲಿಕ್ಕೆ. 2 ನಿಮಿಷಗಳ ಕಾಲ ನೀವು ಹೇಳಲಿಕ್ಕೆ, ನೀವು ಅದನ್ನ ಒಬ್ರು ಬರೆದುಕೊಳ್ಬೇಕು ಚರ್ಚೆ ಮಾಡಿದ್ದನ್ನ, ನಂತರ ಅದನ್ನ ಹೇಳುವಂಥದ್ದು. ಸೊ ಇಲ್ಲಿ ಪ್ರಶ್ನೆ ಏನ್ ಅಂತ ಹೇಳಿದ್ರೆ, ಹಿಂಸೆ ಮತ್ತು ಅಹಿಂಸೆಯಲ್ಲಿ ಯಾವುದನ್ನು ನಾವು ಮಾಡ್ಬೇಕು? ಹಿಂಸೆ ಮಾಡೋದು ಸರಿ ಅಂತ ಹೇಳ್ಬೋದಾ? ಯಾಕಂತ ಹೇಳಿದ್ರೆ ನಿಮ್ಗೀಗ ಅರ್ಥ ಆದಾಗೆ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈಗ ಯಾರು ಅಭಕ್ತರಿರ್ತಾರೆ, ಅಭಕ್ತರಿದ್ದಾಗ ಅವರು ಭಗವಂತನ ಬಗ್ಗೆ ಅಥವಾ ಗುರುಗಳ ಬಗ್ಗೆ ಏನಾದ್ರೂ ಹೇಳ್ತಾ ಇದ್ರೆ ನಾವು ಕೇಳಿಸ್ಕೊಂಡು ಸುಮ್ಮನೆ ಅಲ್ಲಿ ಕುತ್ಕೊಂಡಿರ್ಬಾರ್ದು, ನಾವು ಅದಕ್ಕೆ ಸರಿಯಾದ ಉತ್ತರವನ್ನು ನೀಡಬೇಕು. ಹಾಗಾಗಿ ನಾವು ಈ ಭಕ್ತಿಶಾಸ್ತ್ರೀಯ ಅಧ್ಯಯನವನ್ನು ಮಾಡುವಂಥದ್ದು. ನಮಗೆ ಹೆಚ್ಚು ಹೆಚ್ಚು ವಿವರವಾಗಿ ತಿಳಿಬೇಕು ಭಗವದ್ಗೀತೆಯನ್ನು, ಭಗವಂತನ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ, ಭಕ್ತಿ ಸೇವೆ ಬಗ್ಗೆ ಎಲ್ಲವೂ ಕೂಡ. ಈಗ ನಿಮಗೆ ಪ್ರಶ್ನೆಗಳು ಅರ್ಥ ಆಯ್ತು. ಇದ್ರಲ್ಲಿ ನಿಮಗೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಇಲ್ಲ ಅಂದ್ರೆ ನಾವೀಗ ಬ್ರೇಕ್ಔಟ್ ರೂಮ್ಸ್ ಮಾಡೋಣ. ಮೂವತ್ತೈದು ಜನ, 34 ಜನ ಇದ್ದೀರಿ. ಸೊ ಅಂದಾಜು ಒಂದು 7 ಗುಂಪುಗಳಾಗಿ ಆಯ್ಕೆ ಮಾಡ್ಬೋದು. ನೋಡುವ. ಈಗ ಹ್ಯಾಂಡ್ ರೈಸ್ ಮಾಡಿರೋರು ನಿಮ್ಗೆ ಪ್ರಶ್ನೆಗಳಿದೆಯಾ ಅಥವಾ ಓದ್ಲಿಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಯಾರಿಗೂ ಪ್ರಶ್ನೆಗಳಿಲ್ಲ ಅಲ್ಲ? ಪ್ರಶ್ನೆ ಅರ್ಥ ಆಯ್ತಲ್ಲ ನಿಮಗೆ? ಓಕೆ, ಟಾಪಿಕ್ ಏನು ಅಂತ ಕೇಳ್ತಾ ಇದ್ದಾರೆ. ಟಾಪಿಕ್ ಏನಂತ ಹೇಳಿದ್ರೆ ನೋಡಿ, ಈಗ ಹಿಂಸೆ ಮತ್ತು ಅಹಿಂಸೆಯಲ್ಲಿ ನಾವು ಯಾವುದನ್ನು ಮಾಡ್ಬೇಕು ಅಂತ ಹೇಳಿ, ಹಿಂಸೆ ಮಾಡುವುದು ಸರಿ ಅಂತ ಹೇಳ್ಬೋದಾ? ಈಗ ನಿಮಗೆ ಉದಾಹರಣೆ ಸಹಿತ ನಾನು ಹೇಳಿದೆ. ಈಗ ಅಭಕ್ತರು ಅಂತ ಇದ್ರೆ, ಯಾರು ಭಕ್ತರಲ್ಲದವರು, ಅವರೀಗ ಗುರುವಿನ ಬಗ್ಗೆ ಅಥವಾ ಕೃಷ್ಣನ ಬಗ್ಗೆ ಏನಾದ್ರೂ ಒಂದು ಹೇಳ್ತಾ ಇದ್ರೆ ನಾವು ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕಾ ಅಥವಾ ನಾವು ಅವರನ್ನ ಮಂಡಿಸ್ಬೇಕಾ ವಾದದಲ್ಲಿ? ಇಲ್ಲಿ ಅಹಿಂಸೆ ಅಂತ ಹೇಳಿದ್ರೆ, ಹಿಂಸೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ನಾವು ಯಾರನ್ನು ಕೊಲ್ಲುವುದು ಅಂತಲ್ಲ, ನಾವು ಅವರನ್ನು ವಾದದಲ್ಲಿ ಮಂಡಿಸ್ಬೇಕು, ವಾದದಲ್ಲಿ ಅವರನ್ನು ಸೋಲಿಸ್ಬೇಕು. ಅದನ್ನು ನಾವು ಹಿಂಸೆ ಅಂತ ಹೇಳ್ಬೋದು. ಇಲ್ಲಿಗೆ ಹೇಳುವಂಥದ್ದು ಹಿಂಸೆ ಮಾಡುವುದು ಸರಿ ಅಂತ ಹೇಳ್ಬೋದಾ ಅಂತ ಹೇಳಿ.
ಓಕೆ, ನಾವು ಇವಾಗ ಬ್ರೇಕ್ಔಟ್ ರೂಮ್ಸ್ ಮಾಡೋಣ.
ಓಕೆ, ಹರೇ ಕೃಷ್ಣ. ಸೊ ಈಗ ನಿಮ್ಮಲ್ಲಿ ಯಾರು ಹೇಳ್ತೀರಿ ಅವರು ಹ್ಯಾಂಡ್ ರೈಸ್ ಮಾಡಿ. ನಿಮ್ಮ ಗುಂಪಿನಿಂದ ಒಬ್ಬೊಬ್ಬರನ್ನು ನೀವು ಆಯ್ಕೆ ಮಾಡಿದ್ದೀರಲ್ಲ ಅವರಷ್ಟೇ ಹೇಳಲಿಕ್ಕೆ. 2 ನಿಮಿಷಗಳ ಕಾಲ ಇರುತ್ತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮ್ ಗ್ರೂಪ್ ಅಲ್ಲಿ ಪ್ರವೀಣ ಮಾತಾಜಿ, ರಶ್ಮಿ ಮಾತಾಜಿ ಮತ್ತೆ ಗೌರಿ ಮಾತಾಜಿ ಇದ್ದಾರೆ. ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಹಿಂಸೆ ಮಾಡೋದು ತಪ್ಪು. ಆದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ಅಥವಾ ಕೃಷ್ಣನ ಭಕ್ತರಾಗಿರ್ತಾರೋ ಅಂಥವ್ರು ಕೃಷ್ಣನ ಬಗ್ಗೆ ಅಥವಾ ಕೃಷ್ಣನ ಭಕ್ತರ ಬಗ್ಗೆ ಸರಿಯಾದ ರೀತಿಯಲ್ಲಿ ಮಾತಾಡದೇ ಇದ್ರೆ ಅಂತ ಸಂದರ್ಭದಲ್ಲಿ ನಾವು ಅಹಿಂಸೆಯನ್ನ ಮಾಡ್ಬೋದು. ಹಿಂಸೆಯನ್ನು ಮಾಡ್ಬೋದು. ಹಿಂಸೆಯನ್ನ ಮಾಡ್ಬೋದು. ಬಟ್ ನಾವು ಈ ಭಗವದ್ಗೀತೆಯಲ್ಲಿ ನಾವು ಅಹಿಂಸೆಯನ್ನೇ ಫಾಲೋ ಮಾಡ್ಬೇಕು. ಬಟ್ ಯಾವಾಗ ನಮ್ಗೆ ಕೃಷ್ಣನ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತಾಡ್ತಾರೋ ಅಥವಾ ಕೃಷ್ಣನ ಭಕ್ತರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೋ ಅಂತ ಸಂದರ್ಭದಲ್ಲಿ ನಾವು ಹಿಂಸೆಯನ್ನ ಮಾಡ್ಬೋದು. ಹಿಂಸೆ ಅಂತಂದ್ರೆ ನಾವು ಹೊಡೆಯೋದು ಬಡಿಯೋದು ಆ ತರ ಅಲ್ಲ, ಮಾತಲ್ಲಿ ಅವರಿಗೆ ಅದ ಆ ರೀತಿ ಅಲ್ಲ ಈ ರೀತಿ ಅಂತ ಹೇಳ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹಿಂಸೆ ಮಾಡೋದೇ ತಪ್ಪು ಮಾತಾಜಿ. ಫಸ್ಟ್ ಆಫ್ ಆಲ್ ಹಿಂಸೆ ಮಾಡ್ಲೇಬಾರ್ದು. ಆದ್ರೆ ನಮ್ ಕೃಷ್ಣ ಪ್ರಜ್ಞೆಗೆ, ನಮ್ಮ ಭಗವಂತನ ಪೂಜೆಗೆ ತೊಂದರೆ ಆಗುವಾಗ ಅಲ್ಲಿ ನಮ್ಗೆ ಪೂಜೆಗೆ ತೊಂದರೆ ಮಾಡುವಂತ ಸಂದರ್ಭದಲ್ಲಿ ನಾವು ಹಿಂಸೆ ಮಾಡ್ಬೋದು ಮಾತಾಜಿ. ಬೇರೆ ಸಂದರ್ಭದಲ್ಲಿ ಯಾವಾಗೂ ಹಿಂಸೆ ಮಾಡೋ ಹಾಗಿಲ್ಲ. ಇದಕ್ಕೆ ಉದಾಹರಣೆ ಅಂದ್ರೆ ನಮ್ ಪ್ರಭುಪಾದರು ಭಕ್ತರಿಗೆ ಒಂದು ಹಾವನ್ನು ಹೊಡೆಯೋದನ್ನು ಹೇಳ್ತಾರಲ್ಲ ಮಾತಾಜಿ, ಇದು ಆಗ್ಬೋದು ಮಾತಾಜಿ. ಹಾವನ್ನ ಭಕ್ತರಿಗೆ ಆರ್ಡರ್ ಮಾಡ್ತಾರೆ, ಅದನ್ನ ಹೊಡೆದು ಸಾಯಿಸ್ರಿ, ನಮ್ ಪೂಜೆಗೆ ಕೃಷ್ಣ ಭಕ್ತಿಗೆ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಮಾಡ್ತಾರೆ ಮಾತಾಜಿ. ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಹಿಂಸೆ ಮಾಡ್ಬೋದು, ಬೇರೆ ಯಾವಾಗಲೂ ಹಿಂಸೆ ಮಾಡಂಗಿಲ್ಲ ಮಾತಾಜಿ. ಸರಿ, ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಿಂಸೆ ಅಂದ್ರೆ ಮನಸ್ಸನ್ನು ನೋಯಿಸುವುದು ಕೂಡ ಹಿಂಸೆ ಆಗ್ತದೆ. ಆದ್ರೆ ನಾವು ಪ್ರತಿಪಾದಿಸ್ಬೇಕಂದ್ರೆ ನಮಗೆ ಸರಿಯಾದ ಜ್ಞಾನ ಇರ್ಬೇಕು. ಯಾವಾಗ ಭಕ್ತರ, ವೈಷ್ಣವರ, ದೇವರ, ನಮ್ಮ ಗ್ರಂಥಗಳ ಬಗ್ಗೆ ಯಾರಾದರೂ ವಿರೋಧವಾಗಿ ಮಾತಾಡಿದ್ರೆ ಅದನ್ನು ಖಂಡಿಸ್ಲಿಕ್ಕೆ ನಮ್ಮ ಜ್ಞಾನ ಇರ್ಬೇಕು. ಖಂಡಿತ ನಾವು ವಾದ ಮಾಡ್ಬೇಕು. ಒಂದು ವೇಳೆ ವಾದ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಶಾಸ್ತ್ರ ಏನ್ ಹೇಳ್ತಿದ್ದಾರೆ, ಆ ಪ್ರದೇಶವನ್ನು ಬಿಟ್ಟು ಹೋಗ್ಬೇಕಂತ ಹೇಳ್ತಾರೆ. ಅದನ್ನು ಒಂದು ಮಾಡ್ಬೋದು ನಾವು ಅಷ್ಟೇ. ಧನ್ಯವಾದ. ಹರೇ ಕೃಷ್ಣ. ಪದ್ಮಿನಿ ಅವರೇ ಅನ್ಮ್ಯೂಟ್ ಮಾಡಿ. ಪದ್ಮಿನಿ ಮೂರ್ತಿ ಅವರೇ ಅನ್ಮ್ಯೂಟ್ ಮಾಡಿ. ಇಲ್ವಾ? ಓಕೆ, ಆಶಾ ಹೇಮಂತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ ಭಕ್ತಿಯಲ್ಲಿ ವಿಡಿಯೋ ಆನ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಿಂಸೆ ಮಾಡೋದು ತಪ್ಪು. ಪ್ರತಿಯೊಂದು ಜೀವಿಯಲ್ಲೂ ಭಗವಂತ ಇದ್ದಾನೆ ಅಂತ ತಿಳಿದಿರೋ ವೈಷ್ಣವರಿಗೆ ಯಾವ್ದನ್ನು ಹಿಂಸೆ ಮಾಡೋದಿಲ್ಲ, ಮಾಡ್ಲೂಬಾರ್ದು. ಬಟ್ ಯಾವಾಗ ಅವರು ವೈಷ್ಣವರನ್ನ ಅಥವಾ ನಮ್ಮ ಗುರುಗಳನ್ನ ನಮ್ಗೆ ನಿಂದಿಸ್ತಾರೋ, ಭಗವಂತನನ್ನ ನಿಂದಿಸ್ತಾರೋ, ಆವಾಗ ಅವರ ವಿರುದ್ಧ ಹೋರಾಡ್ಲಿಕ್ಕೆ ನಾವು ಮಾತಾಡ್ಬೋದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ರೂಪಾ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕ್ತೀರಾ? ಹರೇ ಕೃಷ್ಣ. ರೂಪಾ ಶಂಕರ್ ಮಾತಾಜಿ. ಮಾಡ್ತೇನೆ ಮಾತಾಜಿ, ಮಾಡ್ತೇನೆ. ಹರೇ ಕೃಷ್ಣ. ರೂಪಾ ಮಾತಾಜಿ ನಿಮಗೆ ಚಾಟ್ ನಲ್ಲಿ ಅಟೆಂಡೆನ್ಸ್ ಲಿಂಕ್ ಶೇರ್ ಮಾಡ್ತಾರೆ. ಎಲ್ಲರೂ ಕೂಡ ಅಟೆಂಡೆನ್ಸ್ ಹಾಕಿ.
ಹರೇ ಕೃಷ್ಣ ಮಾತಾಜಿ. ಹಿಂಸೆ ಅಂದ್ರೆ ಒಬ್ಬ ಭಕ್ತನ ನಿಂದಿಸಿದಾಗ, ಕೃಷ್ಣನ್ ಬಗ್ಗೆ ಅಪಚಾರವಾಗಿ ಮಾತಾಡಿದಾಗ, ಈಗ ಗುರುಗಳು ಇರ್ತಾರೆ, 3-4 ಜನ ಗುರುಗಳು ಇರ್ತಾರೆ, ಆದ್ರೆ ನಮ್ ಗುರುನೇ ಅವ್ರಿಗಿಂತ ಹೆಚ್ಚು ಅಂತ ಮಾತಾಡಿದಾಗ, ಎಲ್ಲಿ ಭಗವಂತನ್ ಆಧ್ಯಾತ್ಮಿಕವಾಗಿ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲೆಲ್ಲ ನಾವು ಖಂಡಿಸ್ಬಹುದು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಮಾತಾಜಿ, ಭಕ್ತಿಯಲ್ಲಿ ಇದ್ದಾಗ ನಾವು ಭಗವಂತನ ಭಕ್ತಿ ಮಾಡ್ತಾ ಇರ್ತೀವಿ. ಸೊ ಅವಾಗ ನಿರಾಕಾರವಾದಿಗಳು ಮತ್ತೆ ಅಹಿಂಸೆ ಮಾಡೋರು ಭಗವಂತ ಇಲ್ಲ ಅಂತ ವಾದಿಸ್ತಾರೆ. ನಿರ್ವಿಶೇಷ ಮತ್ತೆ ಅವ್ರಿಗೆ ಆಕಾರ ಇಲ್ಲ. ಆಮೇಲೆ ಆಕಾರ ಇಲ್ಲದಕ್ಕೆ ಅವರು ನಿರಾಕಾರ ಆಗಿರ್ತಾರೆ ಭಗವಂತ. ಸೊ ಅದಕ್ಕೋಸ್ಕರ ಭಕ್ತಿ ಮಾಡೋದಕ್ಕೆ ನಮಗೆ ಅಡ್ಡಿ ಆಟಂಕ ಮಾಡಿದ್ರೆ ಕೂಡ, ಆಮೇಲೆ ವೈಷ್ಣವ ಭಕ್ತರಿಗೆ ಯಾರು ಅಪಚಾರ ಮಾಡ್ತಾರೋ, ಅಂದ್ರೆ ಅಪಚಾರ ಅಂದ್ರೆ ಭಕ್ತಿ ಮಾಡೋದಕ್ಕೆ ಯಾರು ಅಡ್ಡಿ ಪಡಿಸ್ತಾರೋ, ಸೊ ಅಂತವ್ರಿಗೆ ಅಂತ ಸಿಚುವೇಶನ್ ಬಂದಾಗ ನಾವು ಹಿಂಸೆ ಅಂತ ಮಾಡಿ ನಾವು ಅವ್ರಿಗೆ ತಿಳಿವಳಿಕೆಯಿಂದ ಹೇಳ್ಬೋದು ಮಾತಾಜಿ, ಇಲ್ಲ ಈ ಭಗವಂತ ಇದ್ದಾರೆ, ಆಮೇಲೆ ಭಕ್ತಿ ಕೂಡ ಈ ತರ ಮಾಡ್ಬೇಕು ಅಂತ ಅವ್ರಿಗೆ ನಾವು ಸರಿಯಾದ ದಾರಿಯಲ್ಲಿ ತರಬಹುದು, ಮಾತಿನಲ್ಲಿ ಹಿಂಸೆ ಮಾಡ್ಲಾರ್ದೆ. ಆಮೇಲೆ ಅವರು ಇಲ್ಲ ಭಗವಂತ ನಿರಾಕಾರ ಶೂನ್ಯವಾದಿ ಇದ್ದಾರೆ ಅಂದ್ಮೇಲೆ ನಾವು ವೈಷ್ಣವ ಭಕ್ತರನ್ನು ಅಪರಾಧ ಮಾಡುವುದ ಆ ಪ್ಲೇಸ್ ನಲ್ಲಿ ನಾವು ಅಲ್ಲಿಂದ ನಾವು ಹೋಗ್ಬೇಕು ಮಾತಾಜಿ. ಅಂದ್ರೆ ಅವ್ರ ಹತ್ರ ಜಾಸ್ತಿ ನಾವು ಮಾತಾಡಕ್ಕೆ ಹೋಗ್ಬಾರ್ದು ಅಂತ ನನಗೆ ತಿಳಿದಿದ್ ಮಟ್ಟಿಗೆ ಹೇಳ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಆಗ್ಲೇ ಸ್ವಲ್ಪ ನೆಟ್ ಪ್ರಾಬ್ಲಮ್ ಇತ್ತು, ನಮ್ದು ಮೈಕ್ ಆನ್ ಆಗ್ತಾ ಇರ್ಲಿಲ್ಲ, ಸಾರಿ. ಹರೇ ಕೃಷ್ಣ. ಮಾತಾಜಿ, ನಾನು ಕೆಲವೊಂದು ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಹಿಂಸೆ ಮತ್ತು ಅಹಿಂಸೆ ಯಾವ್ದು ಮಾಡ್ಬೇಕು ಹೇಳ್ಬೇಕು, ಎರಡೂ ಮಾಡ್ಬೇಕಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ. ಇದು ಸಂದರ್ಭನ ಅನುಸರಿಸಿ ತಗೊಳ್ಬೇಕಾಗತ್ತಂತ ನಿರ್ಧಾರ. ಹಿಂಸೆ ಮತ್ತು ಅಹಿಂಸೆ ಆ ಸಂದರ್ಭಕ್ಕೆ ಅನುಗುಣವಾಗಿ ತೆಗೆದುಕೊಳ್ಬೇಕು. ಇದು ಧರ್ಮ ರಕ್ಷಣೆಗೆ ಆಗಿರತ್ತೆ. ಅದು ಉದಾಹರಣೆ ಹೇಳ್ಬೇಕಂದ್ರೆ, ಯುದ್ಧ ಭೂಮಿನಲ್ಲಿ ಕೊಲ್ಲೋದು. ಯುದ್ಧ ಭೂಮಿನಲ್ಲಿ ನಾನು ಅಹಿಂಸೆ ಮಾಡ್ತೀನಿ ಅಂತ ಹೇಳಿ ನಿಲ್ಲಿಕ್ಕಾಗಲ್ಲ, ಹಿಂಸೆ ಮಾಡ್ಲೇಬೇಕಾಗತ್ತೆ. ಮತ್ತೆ ಅದು ಬಿಟ್ಟು ಇನ್ನೊಂದು ಹೇಳೋದಾದ್ರೆ, ಸಮಾಜದ ಸ್ವಾಸ್ಥ್ಯ ಕಾಪಾಡೋದಿಕ್ಕೆ ಅಹಿಂಸೆ ಮಾಡ್ಬೇಕಾಗತ್ತೆ. ಅಂದ್ರೆ ನಮ್ಮ ಮಾತು ಇರ್ಬೋದು, ನಡೆನುಡಿಗಳಲ್ಲಿ ಇರ್ಬೋದು, ವ್ಯಕ್ತಿತ್ವದಲ್ಲಿ ಇರ್ಬೋದು. ಹಿರಿಯರಿಗೆ ನಾವು ನಮ್ಮ ಮಾತುಗಳಲ್ಲಿ, ಮನುಷ್ಯದ ಮಾತುಗಳಿಂದ ನಾವು ಹಿಂಸೆ ಕೊಡ್ತೀವಿ, ಅದನ್ನೆಲ್ಲ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕು. ಅಲ್ಲಿ ಅಹಿಂಸೆನ ಪರಿಪಾಲನೆ ಮಾಡ್ಬೇಕು. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ಅನ್ನೆಸೆಸರಿಯಾಗಿ ಪ್ರಾಣಿ ಹತ್ಯೆ ಇಂಥವನ್ನೆಲ್ಲ ಮಾಡಬಾರ್ದು. ಈ ಗೋ ಹತ್ಯೆ ಇದೆಲ್ಲ ಮಾಡ್ತಾರೆ, ಅದೆಲ್ಲ ಅಗತ್ಯನೇ ಇಲ್ದಿರೋಂಥದ್ದು. ಅಲ್ಲಿ ನಾವು ಅಹಿಂಸೆ ಮಾಡ್ಬೇಕು. ಇಷ್ಟು ಮಾತ್ರ ಪಾಯಿಂಟ್ಸ್ ಮಾಡ್ಕೊಡೋಕಾಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಸೊ ಎಲ್ಲರೂ ಕೂಡ ಅಟೆಂಡೆನ್ಸ್ ಲಿಂಕ್ ಶೇರ್ ಮಾಡಿದ್ದಾರೆ, ಎಲ್ಲ ಫಿಲ್ ಮಾಡಿ. ಈಗ ಪ್ರಭುಪಾದರು ಏನು ಹೇಳ್ತಾರೆ ಅಂತ ನೋಡೋಣ. ಎಸ್, ಓದೋರು ಹ್ಯಾಂಡ್ ರೈಸ್ ಮಾಡ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದು ವೈಷ್ಣವ. ಸಾಮಾನ್ಯವಾಗಿ ವೈಷ್ಣವ ಅಹಿಂಸಾವಾದಿ. ಅರ್ಜುನನಂತೆಯೇ ಆರಂಭದಲ್ಲಿ ಅವರು ಅಹಿಂಸಾವಾದಿಯಾಗಿದ್ದರು. ಅವರು ಹೇಳಿದರು, ಕೃಷ್ಣ, ಈ ಯುದ್ಧದಿಂದ ಏನು ಪ್ರಯೋಜನ? ಅವರು ಆನಂದಿಸಲಿ. ಆದ್ದರಿಂದ ಸ್ವಭಾವತಃ ಅರ್ಜುನ ಅಹಿಂಸಾತ್ಮಕರಾಗಿದ್ದರು. ಆದರೆ ಅವರು ಕ್ರೂರವಾಗಲು ಕೃಷ್ಣನಿಂದ ಪ್ರೇರೇಪಿಸಲ್ಪಟ್ಟರು. ಅಹಿಂಸೆಯು ಇಲ್ಲಿ ಸಹಾಯ ಮಾಡುದಿಲ್ಲ. ಮಾತಾದ್ರು ಇಲ್ಲಿ ಕಾಣಿಸ್ತಾ ಇಲ್ಲ, ಮಾಡಲಿಲ್ಲ ಅಂತಿರ್ಬೋದು. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಸೊ ಇಲ್ಲಿ ಅರ್ಜುನನು ಮೊದಲನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ, ತಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವನು ಅಹಿಂಸೆಯನ್ನು ಪಾಲಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ.
ಆದ್ರೆ ಭಗವಂತ ಹೇಳ್ತಾನೆ ಈ ಧರ್ಮ ಸಂಸ್ಥಾಪನೆ ಮಾಡೋದಕ್ಕೋಸ್ಕರ ನೀನು ಯುದ್ಧ ಮಾಡ್ಲೇಬೇಕು ಅಂತ ಹೇಳಿ, ಈ ಹಿಂಸೆಯನ್ನು ನೀನು ಮಾಡ್ಲೇಬೇಕು ಅಂತೇಳಿ. ಸೊ ಹಿಂಸೆಗೆ ತನ್ನದೇ ಆದಂತಹ ಒಂದು ಸ್ಥಾನ ಇದೆ. ಈಗ ಎಲ್ಲೆಲ್ಲಿ ಜನರು ಅನ್ಯಾಯವನ್ನು ಮಾಡ್ತಿರ್ತಾರೆ ಅದನ್ನು ಸರಿಪಡಿಸೋದಕ್ಕೋಸ್ಕರ ಹಿಂಸೆಯು ಅಲ್ಲಿ ಅಗತ್ಯವಾಗಿರ್ತದೆ. ಹಿಂಸೆಯ ಸಹಾಯ ಮಾಡ್ಲೇಬೇಕು. ಅಲ್ಲಿ ನಾವು ಅಹಿಂಸೆಯನ್ನು ಹೇಳಲು ಸಾಧ್ಯ ಇಲ್ಲ. ಈಗ ನೀವೆಲ್ಲರೂ ಆ ಒಂದು ಪಾಯಿಂಟ್ಸ್ ಅನ್ನು ಹೇಳಿದ್ದೀರಾ. ಸೊ ಆದ್ರಿಂದ ಭಗವಂತ ಇಲ್ಲಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಧರ್ಮ ಸಂಸ್ಥಾಪನೆ ಆಗ್ಬೇಕು ಅಂತ ಹೇಳಿದ್ರೆ ನೀನು ಅವರನ್ನು ಸಾಯಿಸ್ಬೇಕು. ಅಂದ್ರೆ ಇದು ನಿನ್ನ ಕರ್ತವ್ಯ, ನೀನೊಬ್ಬ ಯೋಧ. ಸೊ ನೀನು ಆ ಎದುರು ಪಕ್ಷದವರನ್ನು ಸೋಲಿಸ್ಬೇಕು, ನೀನು ಧರ್ಮ ಸಂಸ್ಥಾಪನೆಯನ್ನು ಮಾಡಬೇಕು ಎಂದು ಶ್ರೀಕೃಷ್ಣ ಭಗವಂತನು ಅರ್ಜುನನಲ್ಲಿ ಹೇಳಿದಾಗ, ಅರ್ಜುನ ಏನ್ ಮಾಡ್ತಾನೆ, ತನ್ನ ಒಂದು ವಾದ ಏನಿರುತ್ತೆ, ನಾನು ಹಿಂಸೆ ಮಾಡೋದಿಲ್ಲ, ನಾನು ಅಹಿಂಸಾವಾದಿ ಅಂತ ಏನು ಆ ವಾದ ಹೇಳ್ತಾ ಇದ್ದ ಅದನ್ನ ಅವನು ಬದಲಾಯಿಸ್ತಾನೆ. ಅವನು ಮತ್ತೆ ಯುದ್ಧ ಮಾಡ್ಲಿಕ್ಕೆ ಅಂದ್ರೆ ಭಗವಂತ ಹೇಳಿದ ರೀತಿಯಲ್ಲಿ ನಡೆದುಕೊಳ್ತಾನೆ. ಅವನು ಭಗವಂತನ ಭಕ್ತಿ ಸೇವಾ ರೂಪದಲ್ಲಿ ಈ ಒಂದು ಯುದ್ಧವನ್ನು ಮಾಡ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಆದ್ದರಿಂದ ಕೃಷ್ಣನು ಬಯಸಿದರೆ ನಾವು ಹಿಂಸಾತ್ಮಕರಾಗಲು ಸಿದ್ಧರಾಗುತ್ತೇವೆ. ಆದ್ದರಿಂದ ಕೃಷ್ಣನ ಭಕ್ತರು ಅವರಿಗೆ ಎರಡು ರೀತಿಯಲ್ಲಿ ತರಬೇತಿ ನೀಡಬೇಕು. ಅವರು ಸಿದ್ಧರಾಗಬೇಕು, ಆದರೆ ಸಾಮಾನ್ಯವಾಗಿ ಅನಗತ್ಯವಾಗಿ ಹಿಂಸಾತ್ಮಕವಾಗುವ ಪ್ರಶ್ನೆ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ಯುದ್ಧ ಮಾಡುದು ಅಂತ ಹೇಳಿದ್ರೆ ಇದು ಯೋಧನ ಕರ್ತವ್ಯ ಆಗಿರುತ್ತೆ. ಕ್ಷತ್ರಿಯನ ಧರ್ಮ ಏನಾಗಿರುತ್ತೆ, ಅವನು ಯುದ್ಧ ಮಾಡ್ಲೇಬೇಕು. ಸೊ ಇಲ್ಲಿ ಅದರ ಅರ್ಥ ಅಂತ ಹೇಳಿದ್ರೆ ನಾವು ಕೂಡ ಯುದ್ಧ ಮಾಡ್ಬೇಕು ಅಂತ ಹೇಳಿ ಅಲ್ಲ, ನಮ್ಮ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡ್ಬೇಕು. ಸೊ ಈಗ ನಾವೆಲ್ಲರೂ ಕೂಡ ಆಯುಧವನ್ನು ತೆಗೆದುಕೊಳ್ಬೇಕು, ಕಾನೂನನ್ನು ಕೈಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಅರ್ಥ ಅಲ್ಲ. ಆ ಅರ್ಥ ಇಲ್ಲಿ ಬರೋದಿಲ್ಲ. ಇದನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬೇಕಂತ ಹೇಳಿದ್ರೆ, ಈಗಾಗಲೇ ನೀವು ಗುಂಪಿನಲ್ಲಿ ಈಗ ಚರ್ಚೆಯನ್ನು ಮಾಡಿದ್ರಿ. ಹೇಗೆ ಅಂತ ಹೇಳಿದ್ರೆ, ಆ ಒಂದು ಅಭಕ್ತರ ಜೊತೆ ಹೇಗೆ ನಾವು ನಡೆದುಕೊಳ್ಬೇಕು, ಭಕ್ತರ ಜೊತೆ ಇದ್ದಾಗ ಈಗ ಹೇಗೆ ನಡೆದುಕೊಳ್ಬೇಕು ಇದನ್ನ ನಾವು ತಿಳಿದುಕೊಂಡಿರ್ಬೇಕು ಸರಿಯಾಗಿ. ಈಗ ಭಕ್ತರ ಜೊತೆಯಲ್ಲಿದ್ದಾಗ ಅವರು ಗುರು ಅಥವಾ ಕೃಷ್ಣನಿಗೆ ವಿರುದ್ಧವಾಗಿ ಏನಾದ್ರೂ ಹೇಳಿದ್ರೆ ನಾವಲ್ಲಿ ಅವರನ್ನು ವಾದದಲ್ಲಿ ಸೋಲಿಸ್ಬೇಕು, ಅಥವಾ ನಾವು ಅಲ್ಲಿಂದ ಎದ್ದು ಬರ್ಬೇಕು. ಯಾಕಂತ ಹೇಳಿದ್ರೆ ನಾವು ವಾದ ಮಾಡುವಷ್ಟು ನಾವು ಇನ್ನು ಕೂಡ ಒಂದು ಪಕ್ವತೆಗೆ ಬಂದಿಲ್ಲ. ಸೊ ಆ ಸ್ಥಳವನ್ನು ಬಿಟ್ಟು ಬರ್ಬೇಕು. ಈ ರೀತಿಯಾಗಿ ಹೀಗೆಲ್ಲ ಇದೆ. ಇದನ್ನು ನಾವು ತಿಳಿದಿರ್ಬೇಕು ಅಂತ ಹೇಳಿ ಇಲ್ಲಿ ಪ್ರಭುಪಾದರು ನಮಗೆ ಹೇಳುವಂಥದ್ದು. ಆದ್ರಿಂದ ಕೃಷ್ಣನು ಬಯಸಿದರೆ ನಾವು ಹಿಂಸಾತ್ಮಕರಾಗಲು ಸಿದ್ಧರಾಗಿರುತ್ತೇವೆ. ಕೃಷ್ಣನ ಭಕ್ತರು ಅವರಿಗೆ ಎರಡೂ ರೀತಿಯಲ್ಲಿ ತರಬೇತಿ ನೀಡಬೇಕು. ಅವರು ಸಿದ್ಧರಾಗಿರ್ಬೇಕು, ಆದ್ರೆ ಸಾಮಾನ್ಯವಾಗಿ ಅನಗತ್ಯವಾಗಿ ಹಿಂಸಾತ್ಮಕವಾಗುವ ಪ್ರಶ್ನೆಯೇ ಇಲ್ಲ. ಈಗ ನೀವು ಇದಕ್ಕೆ ಉದಾಹರಣೆಗೆ ನೋಡ್ಬೋದು. ಈಗ ಭಕ್ತರು ನೋಡುವಾಗ ನಿಮಗೆ ಅವರು ಸಾಫ್ಟ್ ಆಗಿರ್ತಾರೆ, ಆದ್ರೆ ಯಾವಾಗ ಅವರು ಗುರು ಮತ್ತು ಕೃಷ್ಣರ ವಿರುದ್ಧ ಯಾರಾದ್ರೂ ಹೇಳಿದ್ರೆ ಅವರಿಗೆ ಅಲ್ಲಿ ಸರಿಯಾದ ಉತ್ತರವನ್ನು ನೀಡ್ತಾರೆ. ಇದು ತಿಳಿದಿರ್ಬೇಕು ಭಕ್ತರಾದವರಿಗೆ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದು. ಶೈಕ್ಷಣಿಕ ಸಮಗ್ರತೆ. ಪರಿಶುದ್ಧ ಜ್ಞಾನದ ವ್ಯಾಖ್ಯಾನ, ಮೌಲ್ಯಮಾಪನ ಮತ್ತು ಅನ್ವಯದಲ್ಲಿ ವಿದ್ಯಾರ್ಥಿಗಳು ನೈತಿಕ ಮತ್ತು ಶೈಕ್ಷಣಿಕ ಸಮಗ್ರತೆಯನ್ನು ಅಭಿವೃದ್ಧಿಪಡಿಸುವುದನ್ನು ಖಚಿತಪಡಿಸಿಕೊಳ್ಳಲಾಗಿದೆ. ಸೊ ಇಲ್ಲಿ ಭಕ್ತಿಶಾಸ್ತ್ರದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಸರಿಯಾದಂತಹ ಅರ್ಥವನ್ನು ತಿಳಿದುಕೊಳ್ತೇವೆ. ಆಮೇಲೆ ನಿಮಗೆ ಯಾರಿಗೆ ಎಷ್ಟು ತಿಳಿದಿದೆ ಅದನ್ನು ಗುಂಪಿನಲ್ಲಿ ಚರ್ಚೆ ಮಾಡುವಂಥದ್ದು, ಮತ್ತೆ ನಾವು ಅದನ್ನು ಹೇಳುವಾಗ ನಮಗೆ ಯಾವುದು ಸರಿ ಯಾವುದು ತಪ್ಪು ಇದೆಲ್ಲವೂ ಕೂಡ ತಿಳಿಯುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯವಾಗ್ತದೆ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅರ್ಜುನ ಅಂತ ಹೇಳಿದ್ರೆ,
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ ಓದ್ಬೇಕಾ ಮಾತಾಜಿ? ಆ ಶ್ಲೋಕ ಮತ್ತೆ ಅನುವಾದ. ಅರ್ಜುನ ಉವಾಚ ಸೇನಯೋರುಭಯೋರ್मध्ये ರಥಂ ಸ್ಥಾಪಯ ಮೇ ಅಚ್ಯುತ ಯಾವದೇತಾನ್ನ ನಿರೀಕ್ಷೇಹಂ ಯೋद्धु ಕಾಮಾನವಸ್ಥಿತಾನ್ ಕೈರ್ಮಯ ಸಹ ಯೋಧವ್ಯಮಸ್ಮಿನ್ ರಣಸಮುದ್ಯಮೆ. ಅನುವಾದ ಓದಿ. ಅರ್ಜುನನು ಹೇಳಿದನು, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧವಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕು ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಭಾವಾರ್ಥ ಓದ್ಬೇಕಾ ಮಾತಾಜಿ? ಇಲ್ಲ, ಧನ್ಯವಾದ. ಹರೇ ಕೃಷ್ಣ. ಕೃಷ್ಣ. ಈಗ ಇಲ್ಲಿ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಕೃಷ್ಣಾರ್ಜುನರು ಬಂದು ನಿಂತಿದ್ದಾರೆ. ಸೊ ಅಲ್ಲಿ ಅರ್ಜುನನು ಶ್ರೀ ಕೃಷ್ಣನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ. ಏನದು ಅರ್ಜುನನು ಹೇಳುವಂತ ಪ್ರಾರ್ಥನೆ? ಇಲ್ಲಿ ಕೃಷ್ಣನನ್ನು ಅಚ್ಯುತ ಅಂತ ಹೇಳಿದಾನೆ. ಅಚ್ಯುತ ಅಂತ ಕರೆದಿದ್ದಾರೆ. ಯಾವತ್ತೂ ಕೂಡ ಚ್ಯುತಿಯನ್ನು ಹೊಂದದವನು. ಸೊ ಆ ಭಗವಂತ ತನ್ನ ಸ್ಥಾನದಲ್ಲಿ ಯಾವತ್ತೂ ಇದ್ದಾನೆ. ಆದ್ರೆ ಈಗ ಅರ್ಜುನನ ಮೇಲಿನ ಪ್ರೀತಿಯಿಂದ ಭಗವಂತ ತನ್ನ ಭಕ್ತರ ಸೇವೆ ಮಾಡ್ಲಿಕ್ಕೆ ಅವನು ಮುಂದೆ ಬಂದಿದ್ದಾನೆ. ಸೊ ರಥದ ಸಾರಥಿಯಾಗಿ ಭಗವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ್ರಿಂದ ಅವನನ್ನು ಅಚ್ಯುತ ಅಂತ ಹೇಳಿ ಕರೆದಿದ್ದಾರೆ. ನೀನು ಭಗವಂತನೇ ಆಗಿದ್ದೀಯಾ, ಆದ್ರೆ ಸಾರಥಿ ಆಗಿದ್ರಿಂದ ನಿನ್ನಲ್ಲಿ ಈ ಮಾತನ್ನು ಕೇಳ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ಇಲ್ಲಿ ಯುದ್ಧ ಭೂಮಿಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ನನಗೆ ನೋಡ್ಬೇಕು. ಸೊ ನೀನು ಈ ರಥವನ್ನು ತೆಗೆದುಕೊಂಡು ಹೋಗಿ ಆ ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸು. ಯಾರೆಲ್ಲ ಬಂದಿದ್ದಾರೆ, ನಾನು ಯಾರ ಜೊತೆ ಹೋರಾಡ್ಬೇಕು ನೋಡ್ಬೇಕು ನನಗೆ ಅಂತ ಅರ್ಜುನ ಕೇಳ್ತಾನೆ. ಈ ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸು ಅಂತ ಹೇಳಿ. ಸೊ ಇಲ್ಲಿ ಅಧ್ಯಾಯ 1ರ ಉದ್ದೇಶಗಳು. ಭಗವದ್ಗೀತೆ ಮೂರನೇ ಶ್ಲೋಕದಿಂದ 11ನೇ ಶ್ಲೋಕದಲ್ಲಿ ಉಲ್ಲೇಖಿಸಿದಂತೆ ದುರ್ಯೋಧನನ ರಾಜತಾಂತ್ರಿಕತೆಯ ಉದಾಹರಣೆಗಳನ್ನು ಗುರುತಿಸಲಾಗಿದೆ. ನಂತರ ದ್ರೋಣಾಚಾರ್ಯರನ್ನು ಉಲ್ಲೇಖಿಸಿ ಬ್ರಾಹ್ಮಣರ ಉದಾರ ಸ್ವಭಾವವನ್ನು ಚರ್ಚಿಸಲಾಗಿದೆ. ಇದು 3ನೇ ಶ್ಲೋಕದಲ್ಲಿ. ಅರ್ಜುನನು ತನ್ನ ಧ್ವಜವನ್ನು ಹನುಮಂತನೊಂದಿಗೆ ಚಿತ್ರಿಸುವುದರ ಪ್ರಸ್ತುತತೆಯನ್ನು ಚರ್ಚಿಸಲಾಯಿತು. ಇದು 20ನೇ ಶ್ಲೋಕದಲ್ಲಿ. ನಂತರ 21ರಲ್ಲಿ ಅರ್ಜುನನ ಆದೇಶದ ಮಹತ್ವವನ್ನು ಚರ್ಚಿಸಲಾಗಿದೆ. ಸೇನೆಯೋರ್ ಉಭಯೋರ್ ಮಧ್ಯೆ ರಥಃ ಸ್ಥಾಪಯ ಮೇ ಅಚ್ಯುತ. ಈ ರೀತಿ ಮೊದಲನೇ ಅಧ್ಯಾಯದ ಉದ್ದೇಶಗಳು ನೋಡ್ಬೋದು ನಾವು. ಅಂದ್ರೆ ಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನು ನಾವು ನೋಡಿದ್ದೆವು. 3ರಿಂದ 11ನೇ ಶ್ಲೋಕದವರೆಗೆ ದುರ್ಯೋಧನನ ಒಂದು ರಾಜತಾಂತ್ರಿಕತೆ ಅಂದ್ರೆ ಉದಾಹರಣೆ, ರಾಜತಾಂತ್ರಿಕತೆಯ ಉದಾಹರಣೆ, ಯಾವ ರೀತಿಯಾಗಿ ದುರ್ಯೋಧನ ತನ್ನ ಗುರುಗಳ ಬಳಿ ಮಾತನಾಡ್ತಾನೆ ಅಂತೇಳಿ ಸ್ವಲ್ಪ ಒಂದು ಗೌರವವನ್ನು ಕೊಡೋದಿಲ್ಲ ಅವರು. ಅದನ್ನು ನೋಡಿರ್ಬೋದು. ಗುರುಗಳ ಹತ್ತಿರ ಬಂದಂತಹ ಶಿಷ್ಯ ಯಾವಾಗ್ಲೂ ಕೂಡ ವಿಧೇಯತೆಯಿಂದ ಇರ್ಬೇಕು. ಆದ್ರೆ ಆತನು ಏನ್ ಮಾಡ್ತಾನೆ, ಗುರುಗಳನ್ನು ಟೀಕಿಸುತ್ತಾನೆ. ದ್ರೋಣಾಚಾರ್ಯರನ್ನು ಉಲ್ಲೇಖಿಸಿ ಬ್ರಾಹ್ಮಣ ಉದಾರ ಪ್ರಭಾವವನ್ನು ಚರ್ಚಿಸಲಾಗಿದೆ. ಹೇಗೆ ದ್ರೋಣಾಚಾರ್ಯರು ತನ್ನನ್ನು ಸಾಯಿಸುವಂತಹ ದೃಷ್ಟದ್ಯುಮ್ನನು ಬಂದಿದ್ದರೂ ಕೂಡ ಅವನಿಗೆ ಬಿಲ್ಲು ವಿದ್ಯೆಯನ್ನು ತಿಳಿಸಿಕೊಡುವಂಥದ್ದು. ನಂತರ ಆಂಜನೇಯನು ಹೇಗೆ ಅರ್ಜುನನ ರಥದಲ್ಲಿ ಇದ್ದು ವಿಜಯವನ್ನು ತಂದುಕೊಡುವುದರಲ್ಲಿ ಆಂಜನೇಯನ ತನ್ನ ಪಾತ್ರವನ್ನು ವಹಿಸಿದ್ದಾನೆ ಎಂದು ಚರ್ಚಿಸಿದ್ದೇವೆ. ಹಾಗೆ ಭಗವದ್ಗೀತೆಯಲ್ಲಿ ಅರ್ಜುನನ ಆದೇಶ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಿತು ಅಚ್ಯುತ ಅಂತ ಹೇಳಿ ಅರ್ಜುನನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದರ ವಿಚಾರವನ್ನು ಕೂಡ ನಾವು ನೋಡಿದೆವು. ಶೈಕ್ಷಣಿಕ ಸಮಗ್ರತೆ. ವೈಷ್ಣವರು ಮತ್ತು ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಪ್ರಭುಪಾದರ ಹೇಳಿಕೆಯನ್ನು ತಪ್ಪಾಗಿ ಅನ್ವಯಿಸುವುದರಿಂದ ಉಂಟಾಗುವ ಪರಿಣಾಮಗಳನ್ನು ಚರ್ಚಿಸಲಾಯಿತು. ಇಲ್ಲಿ ವೈಷ್ಣವರು ಮತ್ತು ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಪ್ರಭುಪಾದರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ
ಅದರಿಂದ ತಪ್ಪಾಗಿ ಹೇಗೆ ಅನ್ವಯವಾಗುವುದು, ಅದರ ಪರಿಣಾಮವೇನು ಎನ್ನುವುದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಪ್ರಭುಪಾದರ ಇದು ಮೂಡ್ ಅಂಡ್ ಮಿಷನ್ ಅಂದ್ರೆ ಮನಸ್ಥಿತಿ ಮತ್ತು ಉದ್ದೇಶ, ಇಸ್ಕಾನ್ಗೆ ಮುನ್ನುಡಿಯಲ್ಲಿ ಬಹಿರಂಗಪಡಿಸಿದ ಪ್ರಭುಪಾದರ ಮನಸ್ಥಿತಿ ಮತ್ತು ಉದ್ದೇಶಗಳನ್ನು ಗುರುತಿಸಲಾದ ಅಂಶಗಳು ಮತ್ತು ಈ ಅಂಶಗಳ ಪ್ರಾಮುಖ್ಯತೆಯನ್ನು ಚರ್ಚಿಸಲಾಯಿತು. ಇದನ್ನು ನೀವು ಪೀಠಿಕೆಯಲ್ಲಿ ನೋಡ್ಬೋದು, ಚರ್ಚೆ ಮಾಡಿದ್ದೇವೆ ಅದರ ಬಗ್ಗೆ. ಓದುವವರು ಹ್ಯಾಂಡ್ ರೈಸ್ ಮಾಡ್ಬೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭಗವದ್ಗೀತೆಯಿಂದ ಕೃಷ್ಣನನ್ನು ಅರ್ಥ ಮಾಡಿಕೊಂಡು ಮನುಷ್ಯನು ಭಕ್ತಿ ಸೇವೆಯಲ್ಲಿ ನಿರತನಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಪಡೆಯಬೇಕು. ಆಗ ವೇದ ಸಾಹಿತ್ಯವು ನೀಡಬಲ್ಲ ಅತ್ಯುನ್ನತ ಪರಿಪೂರ್ಣತೆಯನ್ನು ಅವನು ಪಡೆಯಬಹುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹೀಗೆ ಭಗವದ್ಗೀತೆಯನ್ನು ನಾವು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡ್ರೆ ನಾವು ಸೇವೆಯಲ್ಲಿ ನಿರತರಾಗ್ಲಿಕ್ಕೆ ಸಾಧ್ಯ. ಇದರಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಬ್ಬನು ಭಗವದ್ಗೀತೆಯಲ್ಲಿ ಹೇಳಿರುವ ತತ್ವಗಳನ್ನು ಅಳವಡಿಸಿಕೊಂಡರೆ ಅವನು ತನ್ನ ಜೀವನವನ್ನು ಪರಿಪೂರ್ಣವಾಗಿಸಿಕೊಳ್ಳಬಹುದು ಎಂಬ ಜೀವನದ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಇದು ಸಂಪೂರ್ಣ ಭಗವದ್ಗೀತೆಯ ಮತ್ತು ಜೀವನಾಧಾರ. ಹರೇ ಕೃಷ್ಣ. ಭಗವದ್ಗೀತೆಯ ಮೊತ್ತ ಮತ್ತು ಜೀವನ ಆಧಾರ. ಜೀವನ ಇಲ್ಲಿ ನಮ್ಮಲ್ಲಿರುವಂತಹ ಭೌತಿಕವಾದ ಸಮಸ್ಯೆಗಳಿಗೆ ನಾವು ಆಧ್ಯಾತ್ಮಿಕ ಪರಿಹಾರವನ್ನು ಕಂಡುಕೊಳ್ಬಹುದು. ಈಗ ನಾವು ಭೌತಿಕವಾದ ಸಮಸ್ಯೆಗಳಿಗೆ ಭೌತಿಕವಾದ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಹೋದ್ರೆ ಏನಾಗುತ್ತೆ, ನಮಗೆ ಅದರಿಂದ ನೋವು ಹೆಚ್ಚಾಗ್ತದೆ, ಹೆಚ್ಚು ನೋವನ್ನು ತಂದುಕೊಡುತ್ತೆ. ಅದರಿಂದ ಎಲ್ಲಾ ಸಮಸ್ಯೆಗಳಿಗೆ, ಈ ಜನ್ಮ ಮೃತ್ಯು ಜರ ವ್ಯಾಧಿ ಏನೆಲ್ಲ ಮೂಲ ಸಮಸ್ಯೆಗಳಿದೆ ಅದಕ್ಕೆ ನಾವು ಪರಿಹಾರವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನಾವು ಭಕ್ತಿ ಸೇವೆಯನ್ನು ಮಾಡಬೇಕು. ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವನಿಗೆ ಜೈ. ನಮಾಚಾರ್ಯ ಶ್ರೀದಾಸ್ ಠಾಕೂರ್ಗೆ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.